ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಪ್ರೈಮ್ ಟೈಮ್ ಡಿಬೇಟ್ನ ಚರ್ಚಾ ವಿಷಯ ವೈದ್ಯರ ಮುಷ್ಕರ. ನಿಮಗೆ ತಿಳಿದಂತಾಗಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ NRS ಎಂಬ ಮಹಾ ವಿಶ್ವವಿದ್ಯಾಲಯ, ಇದು ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ. ಅಲ್ಲಿ ಒಬ್ಬ ಕಿರಿಯ ಜೂನಿಯರ್ ವೈದ್ಯರಿಗೆ ಒಂದು ಹಲ್ಲೆ ಆಗ್ತದೆ. ಈ ಹಲ್ಲೆ ಖಂಡಿಸಿ ದೇಶವ್ಯಾಪಿ ಭಾರತೀಯ ವೈದ್ಯಕೀಯ ಸಂಘ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರೆ ನೀಡಿದಂಥ ಅಂದರೆ ಜೂನ್ 17 ಬೆಳಿಗ್ಗೆ 6 ಗಂಟೆಯಿಂದ ಜೂನ್ 18 ಬೆಳಿಗ್ಗೆ 6 ಗಂಟೆಯವರೆಗೆ ಸತತ 24 ಗಂಟೆ ಏನು ಕರೆ ನೀಡಿದ್ದಾರೆ. ಅದಕ್ಕೆ ದೇಶವ್ಯಾಪಿ ಇವತ್ತು ವೈದ್ಯರ ಮುಷ್ಕರ ಆಗ್ತಾ ಇದೆ. ಇಲ್ಲಿಯೂ ಕೂಡ ಕರಾವಳಿಯೂ ಕೂಡ ನಮ್ಮ ವೈದ್ಯರ ಮುಷ್ಕರ ಅಂದರೆ ಖಾಸಗಿ ವೈದ್ಯರ ಮುಷ್ಕರ ನಡೆದಿದೆ. ಅದರ ಬಿಸಿ ಎಲ್ಲ ಕಡೆ ತಟ್ಟಿದೆ, ರೋಗಿಗಳಿಗೆ ಸಹ ಬಿಸಿ ಮುಟ್ಟಿದೆ. ಯಾವ ರೀತಿ ನಡೆದಿದೆ, ಎಲ್ಲೆಲ್ಲ ಮುಷ್ಕರ ನಡೆದಿದೆ ಅಂತ ಒಂದು ವರದಿದೆ. ಅದನ್ನು ನೋಡಿಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕೋಲ್ಕತ್ತಾದ ವೈದ್ಯರ ಮೇಲೆ ನಡೆದ ದಾಳಿಯನ್ನ ಪ್ರತಿಭಟಿಸಿ ಭಾರತೀಯ ವೈದ್ಯಕೀಯ ಸಂಘವು ಈಗ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿತು. ಉದ್ದೇಶಿತ ಮುಷ್ಕರ ದೇಶದಾದ್ಯಂತ ನಡೀತಾ ಇದ್ದು ಹೊರ ರೋಗಿಗಳಿಗೆ ಹಾಗೂ ಒಳರೋಗಿಗಳಿಗೆ ಸಮಸ್ಯೆಗಳಾಗ್ತಾ ಇದೆ. ರಾಜ್ಯಕ್ಕೂ ಈ ಬಿಸಿ ತಟ್ಟಿದ್ದು ಉಡುಪಿ, ಹುಬ್ಬಳ್ಳಿ, ಬೆಂಗಳೂರು, ಚಿಕ್ಕಮಗಳೂರು ಇನ್ನು ಮುಂತಾದ ಕಡೆಗಳಲ್ಲಿ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಏಮ್ಸ್ನಲ್ಲಿ ವೈದ್ಯರು ಸೇವೆ ನಿಲ್ಲಿಸಿದ ಬಳಿಕ ರಾಷ್ಟ್ರೀಯ ರಾಜಧಾನಿಯಲ್ಲಿ ಸಾವಿರಾರು ರೋಗಿಗಳಿಗೆ ತೊಂದರೆ ಅನುಭವಿಸುವಂತಾಗಿತ್ತು. ಇನ್ನೊಂದೆಡೆ ಮಹಾರಾಷ್ಟ್ರ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಸಹ ಕೋಲ್ಕತ್ತಾದಲ್ಲಿ ತಮ್ಮ ಸಹವರ್ತಿಗಳ ಬೆಂಬಲಕ್ಕಾಗಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದರು. ಕೋಲ್ಕತ್ತಾದಲ್ಲಿ ವೈದ್ಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿದ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ರೋಗಿಗಳು ಮತ್ತು ಅವರ ಪರಿಚಾರಕರು ಸಂಯಮದಿಂದ ವರ್ತಿಸುವಂತೆ ಒತ್ತಾಯಿಸಿದರು. ವೈದ್ಯರ ಸುರಕ್ಷತೆಯ ವಿಷಯದ ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳೊಂದಿಗೆ ಅವರು ಚರ್ಚಿಸಲಾಗುವುದು ಮತ್ತು ಜನರಿಗೆ ಅವಶ್ಯಕವಾದ ಸೇವೆಗಳನ್ನು ಅಡ್ಡಿಪಡಿಸುವುದಿಲ್ಲ ಎಂದು ವೈದ್ಯರು ಕೇಳಿಕೊಂಡಿರುವುದಾಗಿ ಹರ್ಷವರ್ಧನ್ ಹೇಳಿದರು. ಇಂದು ನಾನು ಮಮತಾ ಬ್ಯಾನರ್ಜಿಗೆ ಪತ್ರ ಬರೆಯುತ್ತೇನೆ ಮತ್ತು ಈ ವಿಷಯದಲ್ಲಿ ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತೇನೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಹೇಳಿದರು. देखिए, सबसे पहले तो मेरी जो ममता बनर्जी हैं, मुख्यमंत्री पश्चिम बंगाल, उनसे हाथ जोड़कर अपील है कि इस संवेदनशील विषय को वो कोई प्रेस्टीज का विषय ना बनाए. डॉक्टरों ने अगर इतनी ज़्यादा पिटाई होने के बावजूद, सिर फटने के बावजूद उनसे केवल एक ही मांग की है कि हमारी सुरक्षा के पर्याप्त इंतजाम करिए. जिन लोगों ने हमारे साथ मारपिटाई की है उनके खिलाफ कानून के तहत जो भी संभव है वो एक्शन लीजिए. लेकिन वो ना करने के बजाय उन्होंने डॉक्टरों को अल्टीमेटम दिया, उनको चेतावनी दी, थ्रेट किया, जिसके कारण पश्चिम बंगाल के डॉक्टर भी और सारे देश के जो डॉक्टर हैं वो एकदम जैसे कहते हैं गुस्सा हो गए हैं, रोष अपना उनका फूट पड़ा है. और वो इस प्रकार से परेशान हो गए हैं कि इम्पल्स में आकर उन्होंने हड़तालें कर दी हैं. मैं आज ही मुख्यमंत्री ममता बनर्जी को पत्र भी लिखूंगा. कोशिश करूंगा कि अगर मैं उनसे व्यक्तिगत बात कर सकूं, बात करूंगा. ಇನ್ನು ಮಂಗಳವಾರ ಕೋಲ್ಕತ್ತಾದ NRS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಇಬ್ಬರು ಸಹೋದ್ಯೋಗಿಗಳು ತೀವ್ರವಾಗಿ ಗಾಯಗೊಂಡ ಹಿನ್ನೆಲೆಯಲ್ಲಿ ಕೋಲ್ಕತ್ತಾದ ಜೂನಿಯರ್ ವೈದ್ಯರು ಮುಷ್ಕರವನ್ನು ಹಮ್ಮಿಕೊಂಡಿದ್ರು.
ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೂ ಮುನ್ನವೇ ಮುಷ್ಕರವನ್ನು ವೈದ್ಯರು ಮಾಡ್ತಾ ಇದ್ರು. ಕಳೆದ 2-3 ದಿನಗಳಿಂದ ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕವಾದಂತಹ ಒಂದು ಖಂಡನೆ ಮತ್ತು ಅದೇ ರೀತಿಯಲ್ಲಿ ಮುಷ್ಕರಗಳು ನಡೀತಾ ಇತ್ತು. ಈ ಮುಷ್ಕರ ನಿರತ ಕಿರಿಯ ವೈದ್ಯರನ್ನ ಬಿಕ್ಕಟ್ಟನ್ನ ಪರಿಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಭೆಗೆ ಆಹ್ವಾನವನ್ನು ಕೂಡ ನೀಡಿದ್ರು. ಆದರೆ ಇದನ್ನ ವೈದ್ಯರು ತಿರಸ್ಕರಿಸಿದ್ದಾರೆ. ಇದರಿಂದಾಗಿ ಸತತ 5ನೇ ದಿನವೂ ವೈದ್ಯರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. NRS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 2 ವೈದ್ಯರ ಮೇಲಿನ ಹಲ್ಲೆ ವಿರುದ್ಧ ಪ್ರತಿಭಟಿಸ್ತಾ ಇರುವ ವೈದ್ಯರು ಶುಕ್ರವಾರ ಮಮತಾ ಬ್ಯಾನರ್ಜಿಯಿಂದ ಬೇಷರತ್ತಾಗಿ ಕ್ಷಮೆಯಾಚಿಸಬೇಕೆಂದು ಕೋರಿದ್ರು ಮತ್ತು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ 6 ಷರತ್ತುಗಳನ್ನು ವಿಧಿಸಿದ್ರು. ಈ ಬೇಡಿಕೆಗಳನ್ನು ಈಡೇರಿಸಲು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ 48 ಗಂಟೆಗಳ ಕಾಲಾವಕಾಶವನ್ನು ಕೂಡ ನೀಡಿದ್ರು. ಒಂದು ವೇಳೆ 48 ಗಂಟೆಗಳ ಒಳಗೆ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ದೆಹಲಿ ಆಸ್ಪತ್ರೆಯಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಡೆಸಲಾಗುವುದು ಎಂದು ಏಮ್ಸ್ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಹೇಳಿಕೆಯಲ್ಲಿ ತಿಳಿಸಿದೆ. ಇದನ್ಮಧ್ಯೆ ಭಾರತೀಯ ವೈದ್ಯಕೀಯ ಸಂಘ ನಿಯೋಗ ಹಿಂದಿನ ದಿನ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರನ್ನ ಭೇಟಿ ಮಾಡಿ ಈ ವಿಷಯದ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿತು. ಆದ್ರೂ ಕೂಡ ಯಾವುದೇ ಒಂದು ಬೇಡಿಕೆಗಳು ಈಡೇರದ ಒಂದು ಹಂತದಲ್ಲಿ ಇವತ್ತಿನ ದಿನವೂ ಕೂಡ ಮುಷ್ಕರಗಳು ನಡೀತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಮುಷ್ಕರವನ್ನು ನಡೆಸಲಾಗುವುದು ಎಂದು ಡಾಕ್ಟರ್ಸ್ ಅಸೋಸಿಯೇಷನ್ ಪ್ರಕಟಣೆಯಲ್ಲಿ ತಿಳಿಸಿದೆ. ನ್ಯೂಸ್ ಬ್ಯೂರೋ, ಸ್ಪಂದನ ಟಿವಿ, ಉಡುಪಿ. ನೋಡಿದ್ರಲ್ಲ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಒಂದು ಘಟನೆ ದೇಶವ್ಯಾಪಿ ವೈದ್ಯಕೀಯ ರಂಗವನ್ನೇ ಒಂದು ತಲ್ಲಣ ಮಾಡಿದೆ. ವೈದ್ಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದರೆ ಮುಷ್ಕರ ಕೂಡ ನಡೆಸ್ತಾ ಇದ್ದಾರೆ. ಯಾಕಾಗಿ ಈ ಮುಷ್ಕರ? ವೈದ್ಯರು ಏನೆಲ್ಲ ತೊಂದರೆ ಅನುಭವಿಸುತ್ತಿದ್ದಾರೆ, ರೋಗಿಗಳಿಗೂ ಸಹ ಕೂಡ ಏನೆಲ್ಲ ತೊಂದರೆ ಆಗಲಿಕ್ಕೆ ಅಂತ ನಾವು ಚರ್ಚೆ ಮಾಡಲಿಕ್ಕಿದೆ. ಈ ಹೊತ್ತಲ್ಲಿ ನನ್ನೊಂದಿಗೆ ಈ ಸ್ಟುಡಿಯೋದಲ್ಲಿ 3 ಅತಿಥಿಗಳಿದ್ದಾರೆ. 3ರಲ್ಲಿ ಪ್ರಥಮವಾಗಿ ಡಾಕ್ಟರ್ ವೈ ಸುದರ್ಶನ್ ರಾವ್ ಅವರು, ಕೆನರಾ ಹೆಲ್ತ್ ಸೆಂಟರ್ ಸರ್ಜನ್, ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಾಡ್ತೇನೆ. ಹಾಗೆಯೇ ಡಾಕ್ಟರ್ ನವೀನ್ ಬಳ್ಳಾಲ, ಅಂಬಲಪಾಡಿ ಮೆಡಿಕಲ್ ಸೆಂಟರ್ನ ಡೈರೆಕ್ಟರ್ ಆಗಿದೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆಯೇ ಸಾಮಾಜಿಕ ಸೇವೆಯ ಮೂಲಕ ಸದಾ ಇರುವಂಥ ಸಾಮಾಜಿಕ ಕಾರ್ಯಕರ್ತರು ನಿತ್ಯಾನಂದ ಒಳಕಾಡ್ ಅವರು ಕೂಡ ನನ್ನೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಮೊದಲನೇದಾಗಿ ನಾನು ವೈ ಸುದರ್ಶನ್ ರಾವ್ ಅಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆ ಡಾಕ್ಟ್ರೇ ಮುಷ್ಕರ, ಯಾಕಾಗಿ ಪ್ರತಿಭಟನೆ? ಈಗಾಗಲೇ ನೀವು ಈಗ ಟಿವಿ ಚಾನಲಲ್ಲಿ ಸುದ್ದಿಯನ್ನು ಪ್ರಕಟ ಮಾಡಿದಿರಿ. ಏನಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಜೂನಿಯರ್ ವೈದ್ಯರ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳುವಂಥದ್ದು. ಆ ಹಲ್ಲೆಗೋಸ್ಕರ ನಾವೆಲ್ಲ ಸಿಂಪತಿಯ ಸೂಚನೆ ಪ್ರಕಾರ ನಾವು ಅದನ್ನು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲಕ್ಕಿಂತ ಹಲ್ಲೆಗಿಂತ ಮುಖ್ಯವಾದ ವಿಷಯ ಅಂತ ಹೇಳಿದರೆ ವೈದ್ಯರ ಮೇಲೆ, ವೈದ್ಯೇತರ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸುವಂಥದ್ದು ಬಹಳ ವರ್ಷದಿಂದಲೂ ನಾವು ಕೇಳ್ತಾ ಇದ್ದೇವೆ. ಮುಂಚೆಗೆ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇತ್ತು. ಈ ಹಲ್ಲೆಯ ಪ್ರಮಾಣ ಗದ್ದರಿಸುವುದು, ಬೆದರಿಸುವುದು ಆ ರೀತಿ ಇತ್ತು. ಕೆಲವು ಸರಿ ಕಾಲರ್ ಹಿಡಿದು ಎಳೆದಾಡೋದು, ಸಣ್ಣ ಮಟ್ಟ ಹೊಡೆದಾಡೋದಿತ್ತು, ಹೊಡೆಯೂ ಸಹ ಇತ್ತು. ಆದರೆ ಈ ಸಲದ ಏನು ಹಲ್ಲೆ ನಡೆದಿದೆ ಅದು ಬಹಳ ಒಂದು ಮಾಬ್ ಲಿಂಚಿಂಗ್ ಅಂತ ಹೇಳ್ತೇವೆ ನಾವು. ಏನಂತ ಹೇಳಿದ್ರೆ, ಅವರು ಪೇಷಂಟ್ ನಿಧನ ಹೊಂದಿದ್ದಾರೆ. ನಿಧನ ಹೊಂದಿದ ಮೇಲೆ ಸಣ್ಣ ಪ್ರಮಾಣದ ಗಲಾಟೆ ನಡೆದಿದೆ. ಆಮೇಲೆ ನಾವು ಇನ್ನು ಪುನಃ ವಾಪಸ್ ಬರ್ತೇವೆ, ನಿಮಗೆ ಹೊಡಿತೇವೆ ಅಂತ ಹೇಳಿ ಹೆದರಿಸಿ ಹೋಗಿದ್ದಾರೆ. ಆಮೇಲೆ ನಾನಲ್ಲಿ ಕೇಳಿ ಆಮೇಲೆ 2 ಲಾರಿಗಳಲ್ಲಿ ಜನರನ್ನು ತುಂಬಿಸಿಕೊಂಡು ಬಂದು ಅಟ್ಟಾಡಿಸಿ ಹೊಡೆದಿದ್ದಾರೆ. ಅದು ರಾಡ್ನಲ್ಲಿ ತಲೆಗೆ, ಬ್ರೈನ್ ಹೊರಗೆ ಬರುವ ರೀತಿಯಲ್ಲಿ ಹೊಡೆದಿದ್ದಾರೆ. ಇದು ಒಂದು ರೀತಿ ಮಾಬ್ ಲಿಂಚಿಂಗ್. ಈ ರೀತಿಯ ಹಲ್ಲೆ ಅತ್ಯಂತ ಬೀಭತ್ಸವಾದದ್ದು, ಕ್ರೂರವಾದದ್ದು, ಹೀನಾಯವಾದದ್ದು. ಈ ಥರದ ಹಲ್ಲೆ ಅದು ಕೂಡ ಒಬ್ಬರು ಜೂನಿಯರ್ ಡಾಕ್ಟರ್ ಮೇಲೆ. ಜೂನಿಯರ್ ಡಾಕ್ಟರ್ ಅಂತ ಹೇಳಿದ್ರೆ MBBS ಕಲಿತು ಇನ್ನೂ MBBS ಕಂಪ್ಲೀಟ್ ಆಗಲಿಲ್ಲ, ಇಂಟರ್ನ್ಶಿಪ್ ಮಾಡುವಂತಹ ಒಬ್ಬ ವೈದ್ಯ. ಅವನು ಆ ರೋಗಿಯನ್ನು ಚಿಕಿತ್ಸೆ ಮಾಡಿರ್ಲಿಕ್ಕೂ ಸಹ ಇಲ್ಲ. ಒಂದು ಹೆಚ್ಚಂತ ಹೇಳಿದ್ರೆ ಸೀನಿಯರ್ ಕೊಟ್ಟಿರುವಂಥ ಆರ್ಡ್ರನ್ನು ಫಾಲೋ ಮಾಡಿರುವಂತಹ ಒಂದು ವೈದ್ಯನ ಮೇಲೆ ಒಂದು ಸಣ್ಣ ಮಗು, 23-24 ವರ್ಷದ ಒಬ್ಬ ಹುಡುಗ, ಅವನ ಮೇಲೆ ಈ ರೀತಿ ಹೀನಾಯವಾಗಿ ಹಲ್ಲೆ ಮಾಡಿರುವಂಥದ್ದು ಅದು ಮಾಬ್ ಲಿಂಚಿಗೆ ಸಮವಾದದ್ದು. ಅದಕ್ಕೆ ಕೇವಲ ನಾವು ವೈದ್ಯರು ಮಾತ್ರ ಅಲ್ಲ, ಇಡೀ ದೇಶವೇ ಪ್ರತಿಭಟಿಸಬೇಕಾಗಿತ್ತು. ಆ ಸಲ ಡೆಲ್ಲಿಯಲ್ಲಿ ಒಂದು
ಒಬ್ಬಳು ಹುಡುಗಿಯನ್ನ ರೇಪ್ ಮಾಡಿ ಕೊಲೆ ಮಾಡಿದಾಗ ಯಾವ ರೀತಿ ಜನರು ರೊಚ್ಚಿಗೆದ್ದು ಹೋರಾಟ ಮಾಡಿದ್ರು, ಯಾಕೆ ಅದು ಡೆಲ್ಲಿಯವರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಯಾಕೆ ಸುಮ್ಮನೆ ಇರಲಿಲ್ಲ? ಇಡೀ ದೇಶದ ಜನರಿಗೆ ಹೇಗೆ ರಕ್ತ ಕುದಿತಾ ಇತ್ತು, ಅದೇ ರೀತಿ ಎಲ್ಲ ರೀತಿಯ ಜನರಿಗೆ ನಾಳೆ ನಮ್ಮ ಇನ್ನೊಂದು ಮಗುವಿಗೆ ಸಹ ಒಬ್ಬರ ತಾಯಿಯ ಮಗ ಅವನು ಮುಗ್ಧ, ಅವನಿಗೆ ಮೆಡಿಕಲ್ ವಿಷಯದಲ್ಲಿ ಹೆಚ್ಚು ಜ್ಞಾನ ಇಲ್ಲ, ಆ ರೋಗಿಯನ್ನ ಅವನ ಜವಾಬ್ದಾರಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟದ್ದೂ ಅಲ್ಲ, ಅವನ ತಪ್ಪೂ ಇಲ್ಲ. ಹಾಗಿರುವಾಗ ಇವರು ಪ್ಲ್ಯಾನ್ ಮಾಡಿಕೊಂಡು ಬಂದು 200 ಜನ ಒಂದು ಲಾರಿಯಲ್ಲಿ ಬಂದುಕೊಂಡು ರಾಡ್ಗಳಲ್ಲಿ ಹೊಡೆದು ಹಲ್ಲೆ ಮಾಡ್ತಾರೆ ಅಂತ ಹೇಳಿದೆ. ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಆಯಿತು, ಆ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಅದನ್ನು ಹೊಂದಿಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾನು ಜನರಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಅದರದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಇಡೀ ದೇಶದ ಜನರೇ ಇದರ ವಿರುದ್ಧ ಹೋರಾಡಬೇಕು. ಈ ಹೊಡೆಯುವಂಥ ಮನಸ್ಥಿತಿ ಜನರ ಮನಸ್ಸಿನಿಂದ ಹೋಗಬೇಕು. ಸರಿ, ಒಂದು ಕಡೆ ಜನರೇ ಹೇಳ್ತಿದ್ದಾರೆ, ಯಾಕಾಗಿ ಇದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದಿದೆ, ಆದರೆ ಯಾಕೆ ರಾಷ್ಟ್ರವ್ಯಾಪಿ ಮಾಡಬೇಕು, ಅದರಲ್ಲೂ ಕೂಡ ರಾಜ್ಯಕ್ಕೆ ಯಾಕೆ, ನಮ್ಮ ಕರಾವಳಿ ಭಾಗಕ್ಕೆ ಏಕೆ, ರೋಗಿಗಳಿಗೆ ತುಂಬಾ ಕಷ್ಟ ಆಗ್ತಿದೆ, ರೋಗಿಗಳು ಪರದಾಡ್ತಿದ್ದಾರೆ, ಇದಕ್ಕೇನು ಹೇಳ್ತೀರ? ಪಕ್ಕದ ಮನೆಯಲ್ಲಿ ಬೆಂಕಿ ಅನಾಹುತ ಆಯಿತು ಅಂತ ಹೇಳಿ ನಾವು ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಯಾವ ರೀತಿ ಅನಾಹುತ ಆಗದಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ನಾವು ಪ್ರಯತ್ನ ಮಾಡಬೇಕು. ಅದೇ ರೀತಿ ಪಶ್ಚಿಮ ಬಂಗಾಳ ರಾಜ್ಯ ನಮ್ಮ ದೇಶ ಅಲ್ವಾ? ಈವನ್ ನಮ್ಮ ದೇಶ ಅಲ್ಲದೆ ಅಕಸ್ಮಾತ್ ಬೇರೆ ದೇಶದಲ್ಲಿ ಆದರೂ ಕೂಡ ನಮಗೆ ಬೇಜಾರಾಗ್ತದೆ. ಹಾಗಿರುವ ನಮ್ಮ ದೇಶದ ಒಂದು ಹುಡುಗರಿಗೆ ಈ ತರ ಆಗುವಾಗ ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ ಇಲ್ವಾ? ಅದಲ್ಲದೆ ಇದೇ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆದಂತ ಘಟನೆ ನಾಳೆ ನನಗೂ ಆಗಬಹುದು ಅಂತ ಹೇಳುವಂತ ಹೆದರಿಕೆ ನನಗೂ ಇದೆ, ಇವರಿಗೂ ಇದೆ, ಎಲ್ರಿಗೂ ಇದೆ. ಗೊತ್ತಾಯ್ತಲ್ಲ? ಸೊ ನಾವು ಮನುಷ್ಯರು ಮಾತ್ರ. ನಾವೊಂದು ಟ್ರೀಟ್ಮೆಂಟ್ ಕೊಡುವಾಗ ಪೇಷಂಟ್ ಗುಣ ಆಗಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಅವರು ಬದುಕುವುದು ಬಿಡುವುದು ನಮ್ಮ ಕೈಯಲ್ಲಿಲ್ಲ. ನೀವು ದೇವರನ್ನು ನಂಬುದಾರೆ ದೇವರ ಕೈಯಲ್ಲಿರ್ಬೋದು, ಅಥವಾ ಪ್ರಕೃತಿಯನ್ನು ನಂಬುದಾರೆ ಪ್ರಕೃತಿ ಕೈಯಲ್ಲಿರ್ಬೋದು. ಮನುಷ್ಯನ ಕೈಯಲ್ಲಿ ಜೀವವನ್ನು ಉಳಿಸುವ ಸಾಮರ್ಥ್ಯ ಇಲ್ಲ. ನಾವು ಕೊಡೋದು ಆರೈಕೆ ಮಾತ್ರ. ಆರೈಕೆಯಲ್ಲಿ ಗುಣ ಆದರೆ ಸಂತೋಷ, ಗುಣ ಆಗದಿದ್ರೆ ನಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ರೋಗಿ ತೀರಿ ಹೋದ ಅಂತ ಹೇಳಿದ ತಕ್ಷಣ ಈ ರೀತಿ ಹೊಡೆಯೋದು ಅಂತ ಆದರೆ ನಾಳೆ ನನಗೆ ಅಂತಲ್ಲ ಯಾರಿಗೇ ಆಗಲಿ ಒಂದು ಸೀರಿಯಸ್ ಪೇಷಂಟನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ನಮಗೆ ಧೈರ್ಯವೇ ಬರೋದಿಲ್ಲ. ಮತ್ತು ನಮ್ಮ ಕೈಯಲ್ಲಿ ಎಲ್ಲರನ್ನೂ ಉಳಿಸುವಂಥ ಸಾಮರ್ಥ್ಯ ಇದ್ದರೆ ನಮ್ಮ ತಂದೆ ತಾಯಿ ಅಂದರು ಸಾಯಲೇಬಾರದು. ಆ ರೀತಿ ಆಗುದಿಲ್ಲ. ಎಲ್ಲ ವೈದ್ಯರದ್ದು ಮನೆಯಲ್ಲೂ ಮರಣಗಳು ನಡೀತದೆ. ಸೊ ಹಾಗಿರುವಾಗ ನಮ್ಮ ಕೈಯಲ್ಲಿ ವಿಶೇಷವಾದ ಶಕ್ತಿ ಇಲ್ಲ. ನಾವು ಏನು ಕಲ್ತಿದ್ದೇವೆ ಅದನ್ನು ನಾವು ಉಪಯೋಗ ಮಾಡಿ ಜನರನ್ನು ಉಳಿಸ್ಲಿಕ್ಕೆ, ಆರೈಕೆ ಮಾಡಲಿಕ್ಕೆ ಪ್ರಯತ್ನ ಮಾಡುದು. ಗುಣ ಆಗುವುದು ಬಿಡುದು, ಬದುಕುದು ಅಥವಾ ಬದುಕದೇ ಇರುವಂಥದ್ದು ನಮ್ಮ ಕೈಯಲ್ಲಿಲ್ಲ. ನೀವು ದೇವರನ್ನು ನಂಬೋದಾದ್ರೆ ದೇವರ ಕೈಯಲ್ಲಿರ್ಬೋದು ಅಥವಾ ಪ್ರಕೃತಿ ಕೈಯಲ್ಲಿರ್ಬೋದು. ಹಾಗಿರುವಾಗ ನಮ್ಮ ಕೈಯಲ್ಲಿ ಆಗದ ಕೆಲಸವನ್ನು ನಾವು ಮಾಡಿ ಅಂತ ಹೇಳಿದ್ರೆ ನಮಗೆ ಸಾಧ್ಯ ಉಂಟು? ಸಾಧ್ಯ ಇಲ್ಲ. ಸೊ ಹಾಗಿರುವಾಗ ಒಂದು ಜನ ಅಕಸ್ಮಾತ್ ಓಕೆ ವೈದ್ಯರದ್ದೇ ತಪ್ಪು ಅಂತ ಇಟ್ಕೊಡುವ, ಹಾಗಂತ ಹೇಳ್ಕೊಂಡು ಹಲ್ಲೆ ಮಾಡೋದು ಸರಿಯಾ? ಈ ತಪ್ಪುಗಳು ಮನುಷ್ಯ ಅಂತ ಹೇಳಿದ ನಂತರ ತಪ್ಪುಗಳು ಆಗೇ ಆಗ್ತದೆ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಬೇಕಾದ್ರೆ ಇಂಜಿನಿಯರ್ ಇರ್ಬೋದು, ಅಕೌಂಟೆಂಟ್ ಇರ್ಬೋದು, ಅಥವಾ ಯಾವುದೇ ಟೀಚರ್ ಇರ್ಬೋದು, ತಪ್ಪುಗಳು ಆಗ್ತದೆ. ತಪ್ಪುಗಳು ಆದ ತಕ್ಷಣ ಅವರನ್ನು ಹೊಡೆದು ಇದು ಮಾಡಿ ಬಿಡುದ? ಅದಕ್ಕೊಂದು ಕಂಪ್ಲೇಂಟ್, ಒಂದು ಕಾನೂನು, ಒಂದು ಕ್ರಮ ಅಂತ ಬೇಡವಾ? ಅಲ್ವಾ? ಈಗ ಒಂದು ಟೀಚರ್ ಇರ್ತಾರೆ, ಅವರು 50 ಜನ ಮಕ್ಕಳಿಗೆ ಪಾಠ ಮಾಡ್ತಾರೆ. 50 ಜನರು ಸಹ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗುದಿಲ್ಲ. 1-2 ಜನ ಮಕ್ಕಳು ಫೇಲ್ ಆಗ್ತಾರೆ. ಹಾಗಾದ್ರೆ ಫೇಲ್ ಆದ ತಕ್ಷಣ ಅವರ ಮನೆಯವರು ಬಂದು ಟೀಚರ್ಗೆ ಹೊಡೆಯುದ? ನೀವು 48 ಮಕ್ಕಳನ್ನು ಪಾಸ್ ಮಾಡಿಸಿದ್ರಿ, ಈ 2 ಮಕ್ಕಳನ್ನು ಯಾಕೆ ಫೇಲ್ ಮಾಡಿಸಿದ್ದು ಅಂತ ಹೇಳಿ ಹೊಡೆದವರನ್ನು ಮುಗಿಸಿ ಬಿಡುದ? ಈ ರೀತಿ ಮುಗಿಸಿದ್ರೆ ನಾಳೆ ಯಾರು ಟೀಚರ್ ಆಗ್ಲಿಕ್ಕೆ ಬರ್ತಾರೆ? ಅದೇ ರೀತಿ ಈ ರೀತಿ ಮಾಡಿದ್ರೆ ನಾನು ನನ್ನ ಮಕ್ಕಳಿಗೆ ಹೇಳ್ತೇನೆ, ನೀನು ಮೆಡಿಕಲ್ ಮಾಡಬೇಡ, ಮಾಡಿದ್ರೆ ಈ ನಮ್ಮನೆ ಗತಿ ಬೇಡ, ನಿನಗೆ ಬೇರೆ ಏನಾದರೂ ವೃತ್ತಿ ಆಯ್ಕೆ ಮಾಡ್ಕೊ ಅಂತ. ಇದೇ ರೀತಿ ಎಲ್ಲರೂ ಮೆಡಿಕಲ್ ಫೀಲ್ಡ್ಗೆ ಜಾಯ್ನ್ ಆಗದೇ ಇದ್ರೆ ಇನ್ನೊಂದು 30-40 ವರ್ಷ ಹೋಗುವಾಗ ನಿಮ್ಗೆ ಡಾಕ್ಟರ್ ಸಿಗ್ಲಿಕ್ಕಿಲ್ಲ, ಅಥವಾ ಲಾಸ್ಟ್ ಚಾಯ್ಸ್ ಆಗ್ಬೋದು, ಬೇರೆ ಎಲ್ಲಿಯೂ ಸೀಟು ಸಿಗ್ಲಿಲ್ಲ ಅಂತ ಹೇಳಿದ ನಂತರ MBBS ಗೆ ಹೋಗುವ ಅಂತ. ಈಗ MBBS ವ್ಯಾಸಂಗ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ವಿಪರೀತವಾದ ಸಬ್ಜೆಕ್ಟ್, ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ, ಕೋರ್ಸ್ ಜಾಸ್ತಿ. ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಸೇರುವಾಗ ಸುಮಾರು 10 ವರ್ಷ ಬೇಕಾಗ್ತದೆ ಒಂದು ಸ್ಪೆಷಲಿಸ್ಟ್ ಆಗಬೇಕಾದ್ರೆ. ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಮುಂದಕ್ಕೆ PUC ಯಲ್ಲಿ 50% 40% ತಗೊಂಡವರಿಗೆ ಮಾತ್ರ ಮೆಡಿಕಲ್ಗೆ ಹೋಗ್ತಾರೆ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದವರಿಗೆ ಅವರು ಇಂಜಿನಿಯರಿಂಗ್ ಉಂಟು, ಬೇರೆ ಉಂಟು, ಬೇಕಾದಷ್ಟು ಫೀಲ್ಡ್ಸ್ ಉಂಟು. ಈಗ ಪ್ರಾಬ್ಲಮ್ ಇರೋದು ವೈದ್ಯರಿಗೆ ಮಾತ್ರ ಅಲ್ಲ, ಎಲ್ಲೆಲ್ಲಿ ನೀವು ಜನರ ಸಂಪರ್ಕದಲ್ಲಿ ಇರ್ತೀರ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಈ ಒಂದು ಹೋಟೆಲ್ ಇರ್ಬೋದು, ಅಲ್ಲೂ ಕೂಡ ಜನರದ್ದು ಮನಸ್ಥಿತಿ ಹೀಗಾಗಿದೆ. ಒಂದು ಹೋಟೆಲ್ನಲ್ಲಿ ಒಂದು ಆರ್ಡರ್ ಮಾಡಿದ ಫುಡ್ ಬರಲಿಲ್ಲ ಅಂತ ಹೇಳುವಾಗ ಗಲಾಟೆ ಮಾಡೋದು, ಅಥವಾ ಒಂದು ಪಾರ್ಕಿಂಗ್ನಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಹೊಡ್ಕೊಳ್ಳೋದು. ನೀವು ಯಾವಾಗ ಪರಿಚಯ ಇಲ್ಲದ ಜನರೊಟ್ಟಿಗೆ ಡೀಲ್ ಮಾಡಲಿಕ್ಕೆ ಉಂಟಾ, ಅದೆಲ್ಲವೂ ಅಲ್ಲಿ ಕಷ್ಟವೇ. ಅದೇ ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿಯೂ ಗಲಾಟೆ ನಡೀತದೆ. ಈ ಜನರ ಪ್ರವೃತ್ತಿ ತಾಳ್ಮೆ ಕಮ್ಮಿ, ಇದರಿಂದಾಗಿ ಈ ರೀತಿ ಆಗುವಂಥದ್ದು. ಸೊ ಅದಕ್ಕೆ ಯಾವುದೇ ಒಂದು ವೃತ್ತಿ ಅಥವಾ ಒಂದು ವ್ಯಕ್ತಿಯ ಮೇಲೆ ದೂಷಣೆ ಮಾಡೋದು ಸರಿಯಲ್ಲ. ಅಕಸ್ಮಾತು ಈಗ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಲೇಬೇಕು. ನಾನು ತಪ್ಪು ಮಾಡಿದರೆ ನೀವು ಕಂಪ್ಲೇಂಟ್ ಕೊಡಬೇಕು.
ಹೌದು. ಹೊರತು ನೀವು ಬಂದು ನನಗೆ ಹೊಡಿಲಿಕ್ಕಿಲ್ಲ. ಅದೇ ರೀತಿ ನೀವೇನೋ ತಪ್ಪು ಮಾಡಿ ನಾನು ಹೊಡಿಲಿಕ್ಕಿಲ್ಲ ಅಲ್ವಾ? ಈಗ ನಾವೊಂದು ಹೋಟೆಲಿಗೆ ಹೋಗ್ತೇವೆ, ಅವನೊಂದು ತಿಂಡಿ ಸರ್ವ್ ಮಾಡ್ತಾನೆ, ಅದರಲ್ಲಿ ಏನೋ ಜಿರಳೆ ಉಂಟು ಅಂತ ತಿಳ್ಕೊಳ್ಳು, ಹಾಗಾದ್ರೆ ಅವನು ಕೊಂದು ಬಿಡುದಾ? ಏನೋ ತಪ್ಪಾಗಿದೆ, ತರಬೇಕಾದ್ರೆ ಏನೋ ಮೇಲಿಂದ ಬಿತ್ತು ಏನೋ ಆಗಿರ್ತದೆ, ಅಚಾತುರಿ ಆಗಿರ್ಬೋದು, ಹಾಗಂತ ಅವನನ್ನು ಹೊಡೆದೇ ಬಿಡುದಾ, ಕೊಂದೇ ಬಿಡುದಾ? ಹಾಗಾದ್ರೆ ನಾವು ಒಂದು ಜೀವನ ಮಾಡೋದು ಒಂದು ನಮಗೊಂದು ನಾಗರಿಕತೆ ಬೇಡವಾ? ನಾವು ಕಾಡಿನಲ್ಲಿದ್ದೇವಾ? ಜಂಗಲ್ ರಾಜ ಇದು. ಸೊ ಕಲ್ಕತ್ತಾದಲ್ಲಿ ಹೀಗಾಗಿದೆ ಅಂತ ಹೇಳಿದ್ರೆ ನಾಳೆ ನಮ್ಮ ಕಾಲ್ಬುಡಕ್ಕೆ ಬರ್ತದೆ. ಅದರ ಮುಂಚೆ ನಾವು ಜಾಗ್ರತೆ ಮಾಡದಿದ್ರೆ, ಈಗ ನಾವು ಡಾಕ್ಟರ್ ಅಂತ ಹೇಳ್ತೇವೆ, ಅವರ ಮನೆಯವರೆಲ್ಲರೂ ಡಾಕ್ಟರ್ಸ್ ಅಲ್ಲ. ಈಗ ನಾವು ಒಂದು LIC ನನ್ನ ತಂದೆ LIC ಇದ್ದವರು, ನಾವು ಒಂದು ಮಿಡ್ಲ್ ಕ್ಲಾಸಿಂದ ಬಂದವರು, ನಾವೇನು ಹುಟ್ಟುವಾಗಲೇ ಬೆಳ್ಳಿ ಸ್ಪೂನ್ ಹಿಡ್ಕೊಂಡು ಬರಲಿಲ್ಲ. ಹಾಗಿರುವಾಗ ಡಾಕ್ಟರ್ ಆಗೋರು ಸಮಾಜದಿಂದ ಬಂದವರೇ ಡಾಕ್ಟರ್ ಆಗೋದು ಹೊರತು ನಾವೇನು ಸಪರೇಟ್ ಗ್ರಹದಿಂದ ಬಂದವರಲ್ಲ. ನಿಮ್ಮ ಹಾಗೆ ನಿಮ್ಗೆ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟೇ ಸಾಮರ್ಥ್ಯ ನಮಗಿರೋದು. ನಿಮ್ಗೇನು ವೀಕ್ನೆಸ್ ಉಂಟು ಆ ವೀಕ್ನೆಸ್ ನಮಗೂ ಉಂಟು, ಅಷ್ಟೇ. ಸರಿ ಸರ್, ನಿತ್ಯಾನಂದ ಒಳಕಾಡಿನಲ್ಲಿ ವೈದ್ಯರ ಮುಷ್ಕರ ನಡೀತಾ ಇದೆ. ನೀವು ಕೂಡ ಇವತ್ತು ದಿನ ಪೂರ್ತಿ ನೋಡಿದರೆ ಹೇಗಿದೆ ವೈದ್ಯರ ಮುಷ್ಕರದಿಂದ ನಮ್ಮ ಕರಾವಳಿ? ನಾನು ಮೊದಲಾಗಿ ನಮ್ಮ ಇಬ್ಬರು ಡಾಕ್ಟರ್ಸಿಗೂ ನನ್ನ ಒಂದು ನಮಸ್ಕಾರ. ಯಾಕಂತ ಹೇಳಿದರೆ ಡಾಕ್ಟರ್ಸನ್ನು ಎಲ್ಲ ಇಲ್ಲಿ ದೇವರು ಎಂಬ ಸಮಾನ ರೀತಿಯಲ್ಲಿ ಇಲ್ಲಿ ನಾನು ಸೌತ್ ಕೆನಡಾದಾಗ ಹೇಳ್ತೇನೆ, ನಾನು ಇಲ್ಲಿ ಅವರು ನೋಡ್ಕೊಳ್ತಿದ್ದಾರೆ ಈಗ ನಮ್ಮ ಮಟ್ಟಿಗೆ. ಹಾಗಿರುವಾಗ ನಾವು ಎಲ್ಲ ಇಲ್ಲಿ ರೋಗಿಗಳು ನಾವು ಡಾಕ್ಟರ್ಸ್ ಹತ್ರ ಹೋದ ಕೂಡ ನಾವು ದೇವರ ಸಮಾನಾಗಿ ಹೋಗ್ತೇವೆ, ಅವರು ದೇವರ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ದಿರ್ಬೋದು. ಹಾಗಿರುವಾಗ ನಾವು ಹೇಳೋದು ಏನಂತ ಹೇಳಿದ್ರೆ, ಈ ನಮ್ಮ ಸೌತ್ ಕೆನಡಾ, ಉತ್ತರ ಕರ್ನಾಟಕ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಡಾಕ್ಟರ್ಸ್ ಆಗಲಿ ಯಾವ ರೀತಿ ಕಲಿತ ಜನರು ಇರಲಿ, ನಾನಾ ರೀತಿಯ ಅವರ ಮನೋಭಾವನೆ ಇರ್ತದೆ. ಈಗ ಇಲ್ಲಿಯ ಡಾಕ್ಟರ್ಸ್ನವರು ಒಂದು ಸೌಜನ್ಯತೆಯಲ್ಲಿ ಇರ್ಬೋದು. ಈಗ ಕೋಲ್ಕತ್ತಾದ ಡಾಕ್ಟರ್ನವರ್ಸು ಅಲ್ಲಿಯ ಜನ ಸಂದರ್ಭಕ್ಕೆ ಸರಿಯಾಗಿ ಇರ್ಬೋದು. ಅಂದರೆ ಅಲ್ಲಿಯ ಜನಸಾಮಾನ್ಯರು ಮಾತನಾಡಿದರೆ ಕೊಲ್ಲುವಂಥ ಪರಿಸ್ಥಿತಿ ಕೆಲವು ಕಡೆಗಳು ಇವೆ. ಇಲ್ಲಿ ನಾನು ಉದಾಹರಣೆಗೆ ಹೇಳ್ತೇನೆ. ಮೊನ್ನೆ ಒಂದು ಕಡೆಯಲ್ಲಿ ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ, ಮಾಧ್ಯಮದಲ್ಲಿ ಇರುವಂಥ ಒಂದು ಮಹಿಳೆಗೆ ಮರಣ ಹೊಂದಿದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ರಾತ್ರಿ ಇಡೀ ಗಲಾಟೆ ಆಗಿದೆ. ಯಾರದು ತಪ್ಪು ಎಂಬುದು ಡಾಕ್ಟರ್ಸ್ಗೆ ಗೊತ್ತಿದೆ, ಪ್ರತಿಭಟನೆ ಮಾಡೋರಿಗೆ ಗೊತ್ತಿದೆ. ಅವರೇನೋ ಒಂದು ಜೆರಾಕ್ಸ್ ಕಾಪಿಯನ್ನು ಇಟ್ಕೊಂಡು ಕೂಡ ಅದರ ಬಗ್ಗೆ ಬಹಳಷ್ಟು ಇದು ಮಾಡಿದ್ದಾರೆ. ಅದೇ ಸಿಚುವೇಶನ್ ಕೋಲ್ಕತ್ತಾದ ಹಾಗೆ ಇಲ್ಲಿ ಇರ್ತಿದ್ರೆ ಅಲ್ಲಿ ಕೂಡ ಇದೇ ಪ್ರಸಂಗ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಮನುಷ್ಯನು ಹುಟ್ಟಿದ ನಂತರ ಸಾವು ನೋವು ಅನುಭವಿಸುವುದು ಸ್ವಾಭಾವಿಕ, ಖಂಡಿತ. ನನ್ನ ಮಾವನ ಮಗಳು ಮತ್ತು ಮಗಳ ಗಂಡ ಇಬ್ಬರು MD ಮುಂಬೈಯಲ್ಲಿ. ಮಗಳನ್ನು ತಾವು ಹೇಳಿದಾಗೆ ಮಗಳನ್ನು ತನ್ನ ತಾಯಿಯನ್ನು ಅವರಿಗೆ ಇದು ಮಾಡಲಿಕ್ಕೆ ಆಗಲಿ, ಉಳಿಸ್ಲಿಕ್ಕೆ ಆಗಲಿ. ಆವಾಗ ನಾವು ಯಾರನ್ನು ಯಾವ ರೀತಿ ಮಾತಾಡಲಿಕ್ಕೂ ನಮಗೆ ಜನಸಾಮಾನ್ಯರಿಗೆ, ಯಾಕಂತೇಳಿ ನಾನು ಹೇಳಿದಂಥ ಮಾತಲ್ಲ ಇದು, ಜನರು ನಮಗೆ. ಯಾಕಂದ್ರೆ ನಾನು ಎಲ್ಲ ಜಾತಿ ವರ್ಗದ ಕಡೆಗೆ ನಾನು ಹೋಗ್ತೇನೆ. ನಾನು ಹೆಣವರುವ ಅಲ್ಲದೆ ಅಲ್ಲಿ ಬೇಕಾಗುವಂಥ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ನಾನು ಇತ್ತೀಚೆಗೆ ಮಾಡ್ತಿದ್ದೇನೆ. ಹಾಗಿರುವಾಗ ಅಲ್ಲಿಯ ಸಿಚುವೇಶನ್ ವಾತಾವರಣ ನನಗೆ ಹೇಗೆ ಏನು ಉಂಟು ಅಂತೇಳಿ ನನಗೆ ಸರ್ವೇ ಸಾಮಾನ್ಯವಾಗಿ ಕೋಟಿಗಟ್ಟಲೆ ಇದ್ದವರ ಮನೆಗೆ ಹೋಗ್ತೇನೆ, ತೀರಾ ಭಿಕ್ಷುಕನ ಕಡೆಯಲ್ಲೂ ನಾನು ಹೋಗಿ ಪರಿಚಯವಾಗಿ ನಾನು ನೋಡಿಕೊಂಡವನು. ಹಾಗಿರುವಾಗ ಇಲ್ಲಿಯ ಡಾಕ್ಟರ್ಸ್ಗೆ ನಾನು ಹೇಳುವುದಿಲ್ಲ, ಬೇರೆ ಬೇರೆ ಕಡೆಯಲ್ಲಿ ಕೂಡ ಬಹಳಷ್ಟು ಇಲ್ಲಿಯೂ ಕೂಡ ಇದ್ದಾರೆ, ಇಲ್ಲ ಅಂತೇಳಿ ನಾನು ಹೇಳುವುದಿಲ್ಲ. ಈಗ ನಾನು ಹೇಳಲಿಕ್ಕೆ ಹೋದರೆ ಹೆಸರು ಹೇಳಬೇಕಾಗ್ತದೆ, ಅಥವಾ ಒಂದು ಸಂಸ್ಥೆ ಹೆಸರು ಹೇಳಬೇಕಾಗ್ತದೆ. ಆವಾಗ ಅಲ್ಲಿ ಒಂದು ನಮಗೆ ಬೇಡ, ಆ ವಿಚಾರ ನಮಗೆ ಬೇಡ. ಯಾಕಂತ ಹೇಳಿದ್ರೆ ಈ ಮಾತನ್ನು ಕೇಳಿ ಅವರು ಸರಿಪಡಿಸುವಾಗಬೇಕು. ಈಗ ಡಾಕ್ಟರ್ಸು ಕೂಡ ಈಗ ಇದ್ದಾರೆ, ಇಲ್ಲ ಅಂತೇಳಿ ಈಗ ಅವರು ಹೇಳಿದ್ರು ಗರಂ ಆಗಿಬಿಟ್ರು ಅಂತೇಳಿ. ಡಾಕ್ಟರ್ಸ್ ಯಾವ ಗರಂ ಆಗೋದುಂಟ? ಡಾಕ್ಟರ್ಸ್ ಅಂತ ಹೇಳಿದ್ರೆ ಒಂದು ರೋಗಿ ಬಂದ ಮೇಲೆ ಅವರ ಮಾತಲ್ಲೇ ಗುಣ ಆಗಬೇಕು. ಈಗ ಒಂದು ಮಗು ಬಂದರೆ ಏನು ಪುಟ್ಟ, ಏನಾಯ್ತು ಮಗ ಅಂತ ಹೇಳಿದ್ರೆ ಆ ಮಗು ಒಂದು ತಂದೆಯ ಮಾತನ್ನು ತಾಯಿಯ ಮಾತನ್ನು ಕೇಳಿದ್ರೆ ಆಲಿಸುವಾಗ ಹೇಗಾಗ್ತದೆ ಆ ರೀತಿಯಲ್ಲಿ ಆವಾಗ ಒಂದೇ ಟ್ಯಾಬ್ಲೆಟ್ಸಲ್ಲಿ ಗುಣಮುಖ ಆಗುವಂಥ ಪರಿಸ್ಥಿತಿ ಈಗ ಮಾಡಬೇಕು ಅಂತ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ, ಇಲ್ಲ ಅಂತೇಳಿ ಇಲ್ಲ. ಆದರೆ ಕೆಲವರು ಇದ್ದಾರೆ ಇದನ್ನು ಎಲ್ಲರಿಗೂ ಅದನ್ನು ಹಂಚುವಂಥ ಸಿಚುವೇಶನ್ ಬರ್ತದೆ. ಹಾಗೆ ಕೋಲ್ಕತ್ತಾದಲ್ಲಿ ಆಗಲಿ, ಪಂಜಾಬ್ ಆಗಲಿ, ಎಲ್ಲಿ ಕೆಲವು ಕಡೆಯಲ್ಲಿ ಇದ್ದಾರೆ, ಅದು ಹೇಳಿ ಪ್ರಯೋಜನ ಇಲ್ಲ. ಕೆಲವರೆಲ್ಲ ಒಂದು ರೌಡಿಸ್ತರನೇ ಇರ್ತಾರೆ, ಕೆಲವರು ಸೌಮ್ಯ ಸ್ವಭಾವದ ಇರ್ತಾರೆ. ಆ ಸಿಚುವೇಶನ್ನಲ್ಲಿ ಏನು ಆಗಿದೆ ಅಂತೇಳಿ ನಮಗೆ ಯಾರಿಗೂ ಗೊತ್ತಿಲ್ಲ. 2 ಬಸ್ಸಲ್ಲಿ ಬಂದಿದ್ದಾರೆ, ಹೊಡೆದಿದ್ದಾರೆ, ಅದು ಅಲ್ಲಿ ಸಿಚುವೇಶನ್ ಹೇಗೆ ಉಂಟು ಅಂತೇಳಿ ಗೊತ್ತಿಲ್ಲ. ಅಂಥ ಸಿಚುವೇಶನ್ ಮಾಡೋದಾದ್ರೆ ಇಲ್ಲಿ ಭಾಳಷ್ಟು ಉಂಟು. ಈಗ ಮೊನ್ನೆ ಅವರು ಆ ಮಾಧ್ಯಮದ ಲೇಡಿ ಅವರು ಸತ್ತ ಆವಾಗಲೇ ಅವರಿಗೆ ಮಾಡ್ಬೋದಿತ್ತು. ಅಥವಾ ಸಿಕ್ಕಾಪಟ್ಟೆ ಆದರ್ಶ ಆಸ್ಪತ್ರೆಗೆ ಹೋಗಿದ್ದೇನೆ, ಗಾಂಧಿಗೆ ಹೋಗಿದ್ದೇನೆ, ನಾನು ಎಲ್ಲ ಪ್ರತಿಭಟನೆ ನಾನೇ ಅದನ್ನು ಬಾಯಿ ಮುಚ್ಚಿ ಕೂತ್ಕೊಳಿಸೋದು. ಯಾಕಂತ ಹೇಳಿದ್ರೆ
ಗಂಭೀರವಾಗಿ ನಾವು ಮಾತಾಡಿದ್ರೆ ಅಲ್ಲಿ ಯಾರಾದ್ರು ಕುಡ್ದು ಬರ್ತಾನೆ ಅಥವಾ ಏನೋ ಒಂದು ಘಟನೆ ಆಗ್ತದೆ, ಅವನು ಏನೋ ರೇಗ್ತಾನೆ, ಆವಾಗ ಅಲ್ಲಿ ಪರಿಸ್ಥಿತಿ ಏನಾಗ್ತದೆ. ಅದನ್ನು ನಾವು ಸಾರ್ವಜನಿಕರು ಇಂಥ ವಿಷಯದಲ್ಲಿ ಅದನ್ನು ಸರಿಪಡಿಸಿ ಹೋದರೆ ಮಾತ್ರ ಆಗ್ತದೆ ವಿನ ಮತ್ತು ಯಾವ ವಿಷಯದಲ್ಲಿ ಕೂಡ ಇಲ್ಲಿ. ಯಾಕಂತ ಹೇಳಿದ್ ನೋಡಿ, ಈಗ ನಾನು ಒಂದು ಕಡೆಗೆ ಹೋದೆ, ಒಂದು ಡಾಕ್ಟರ್ಸ್ ಫೀಸ್ ಒಂದು ಕಡೆಯಲ್ಲಿ 20 ರೂಪಾಯಿ ಇರ್ತದೆ, ಒಂದು ಕಡೆ 200 ರೂಪಾಯಿ ಇರ್ತದೆ, 500 ಇರ್ತದೆ, ಏನೇ ಇರಲಿ. ಒಂದು ಕಡೆಗೆ ಮೆಡಿಸಿನ್ ಬರೆದು ಕೊಡ್ತಾರೆ, ಮೆಡಿಸಿನ್ ಬರೆದು ಕೊಟ್ಟರೆ ಇಡೀ ಮೆಡಿಕಲ್ ತಿರುಗಿದ ಅವನಿಗೆ ಮೆಡಿಸಿನ್ ಸಿಗೋದಿಲ್ಲ, ಒಂದು ಕಡೆಯಲ್ಲಿ ಮಾತ್ರ ಸಿಗ್ತದೆ. ಅಂದರೆ ಅವರಿಗೆ ಅವರದ್ದು ಪರ್ಸನಲ್ ಇರ್ಬೋದು ಅಲ್ಲಿ ಮಾತ್ರ. ಇವತ್ತು ನನಗೆ ಕೆಲವು ವಿಚಾರ ಬರುವಾಗ ಇವತ್ತು ನಾನು ಕೇಳಿದಕ್ಕೆ ಒಳ್ಳು ಬೋಡಲ್ಲ ಇಚ್ಚು ಮಾರ್ರೆ, ಯಾಕಂದ್ರೆ ನಾನು ಚೀಟಿ ತಗೊಂಡು ಬರ್ತೇನೆ, ಎಲ್ಲಿ ಇಲ್ಲ, ಮತ್ತು ಒಂದು ಕಡೆಯಲ್ಲಿ ಸಿಕ್ಕಿದವರಿಗೆ ಅದಂತ ಮಗುವಿಗೆ ತಗೊಳ್ಳೇಬೇಕು ಅವನು. ಈಗ ನೋಡಿ, ಒಂದೇ ಟ್ಯಾಬ್ಲೆಟ್ಸ್ ಒಂದು ಕಡೆಯಲ್ಲಿ 100 ರೂಪಾಯಿ 150 ಇದ್ದರೆ, ಈ ಯಾವುದು ನಮ್ಮ ಇವರದ್ದು ಮೋದಿ ಅವರದ್ದು ಬಂದರೆ ಅಲ್ಲಿ ಜನೌಷಧ ಅಲ್ಲಿ 10 ರೂಪಾಯಿ ಸಿಗ್ತದೆ. ಅದು ಎಲ್ಲಿ ವ್ಯತ್ಯಾಸ ಬರ್ತದೆ ಹೇಳಿ. ಸರಿ ನಿತ್ಯಾನಂದ ಅವರೇ, ಇನ್ನಷ್ಟು ಚರ್ಚೆ ಮಾಡೋಣ. ವೀಕ್ಷಕರೇ, ಇನ್ನಷ್ಟು ಈ ವೈದ್ಯರ ಮುಷ್ಕರದ ಬಗ್ಗೆ ಚರ್ಚೆ ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳನ್ನು ಮತ್ತೆ ಸ್ವಾಗತ ಮಾಡ್ತಾನೆ. ಜನ ಸರ್ ಎಲ್ಲರೂ ಹೇಳೋದು, ಯಾಕಾಗಿ ಪ್ರತಿಭಟನೆ ಮಾತಾಡಿಕೊಂಡು ಸಾಲ್ವ್ ಮಾಡ್ಬೋದಿತ್ತು ಪ್ರಾಬ್ಲಮನ್ನು, ಇಷ್ಟು ದೊಡ್ಡ ಮಟ್ಟಿಗೆ ರಾಷ್ಟ್ರವ್ಯಾಪಿ ಬೇಕಿತ್ತ ಇಷ್ಟೊಂದು, ಇಲ್ಲಿಯ ಒಂದು ಪಶ್ಚಿಮ ಬಂಗಾಳ ಆದದ್ದು ಕೂಡ ಇಲ್ಲಿ ಕರಾವಳಿ ತನಕ ಬೇಕಾ, ಮಾತಾಡಿ ಸರಿ ಮಾಡ್ಬೋದಿತ್ತಲ್ಲ, ಪ್ರತಿಭಟನೆ ಬೇಕಾ? ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಯಾವ ಕಾರಣಕ್ಕೂ ಪ್ರತಿಭಟನೆ ನಮಗೆ ಅಗತ್ಯವೇ ಇಲ್ಲ. ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಆವತ್ತೇ ನಾವು ಸತ್ಯಾಗ್ರಹವನ್ನು ಕೈ ಬಿಡಬೇಕಾಗಿತ್ತು. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಆಗಿತ್ತು, ನಮಗೆ ಬೇಕಾದಾಗೆ ಆಗಬೇಕಾಗಿತ್ತು, ಆದರೆ ಆಗ್ತಾ ಇಲ್ಲ. ಇವತ್ತಿನ ತನಕವೂ ಪ್ರತಿ ದಿವಸ ಒಂದು ವಿಷಯದಲ್ಲಿ ಪೇಪರ್ನಲ್ಲಿ ಒಬ್ಬರಲ್ಲೊಬ್ಬರು ಸ್ಟ್ರೈಕ್ ಮಾಡ್ತಾನೇ ಇರ್ತಾರೆ. ಅದು ನಮ್ಮ ದುರ್ಗತಿ, ಗೊತ್ತಾಯ್ತು. ಈ ಪಶ್ಚಿಮ ಬಂಗಾಳದ ವಿಷಯದಲ್ಲಿ ನಾನು ಹೇಳಬೇಕಾದ್ರೆ, ಪಶ್ಚಿಮ ಬಂಗಾಳದ ವಿಷಯದಲ್ಲಿ ಸಣ್ಣ ವಿಷಯ ಒಂದು ನೀವು ಹೇಳ್ತೀರಿ, ಅದು ಸಣ್ಣ ವಿಷಯ ಅಲ್ಲ. ನಾನು ಈಗಾಗಲೇ ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೇಳಿದ್ದೇನೆ. ಮಾಬ್ ಲಿಂಚಿಂಗ್ ಆದ ಕೂಡಲೇ ಮೀಡಿಯಾದವರು, ಪೊಲಿಟಿಷಿಯನ್ಸು, ಸೋಷಿಯಲ್ ವರ್ಕರ್ಸು ಎಷ್ಟೊಂದು ಗಲಾಟೆ ಮಾಡ್ತಾರೆ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ. ಇದು ಕೂಡ ಒಂದು ರೀತಿಯ ಮಾಬ್ ಲಿಂಚಿಂಗ್. ಒಬ್ಬ ಹುಡುಗನನ್ನು 200 ಜನ ಸೇರಿಸ್ಕೊಂಡು ಹೊಡಿತಾರಂತಾದರೆ ಅದು ಮಾಬ್ ಲಿಂಚಿಗೆ ಸಮಾನ. ಅದು ಮಾಬ್ ಲಿಂಚಿಂಗ್ ಅಂತ ಆದಾಗ ಸರ್ಕಾರದವರು, ಆ ಕಾಲೇಜಿನ ಪ್ರಿನ್ಸಿಪಾಲ್ ಅಥವಾ ಡೀನ್ ಯಾರಾಗಲಿ, ಅಥವಾ ಅಲ್ಲಿನ ಸರ್ಕಾರ ಆಗಲಿ, ಅಥವಾ ಕೇಂದ್ರ ಸರ್ಕಾರವೇ ಆಗಲಿ, ಅಥವಾ ನಮ್ಮ ಜನರೇ ಆಗಲಿ, ಎಲ್ಲರೂ ಸೇರಿಕೊಂಡು ತಕ್ಷಣವೇ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾನೆ, ಯಾರು ಪೆಟ್ಟು ತಿಂದಿದ್ದಾನೆ, ಅವನ ಸಪೋರ್ಟಿಗೆ ಬರಬೇಕಾಗಿತ್ತು. ಈಗ ನಾವು ಸುಮಾರು ಕಡೆ ಹೊಡೆದಾಟದ ಕೇಸ್ಗಳನ್ನು ನೋಡ್ತೇವೆ. ಹೊಡೆದಾಟಕ್ಕೆ ಆದ ಕೂಡಲೇ ಏನಾದರೂ ಕೂಡ ಪೆಟ್ಟು ತಿಂದವನಿಗೆ ಪಾಪ ಅಂತ ಹೇಳ್ತಾರೆ. ಅವನು ತಪ್ಪೇ ಮಾಡಿರ್ಬೋದು, ಕಳ್ಳನೇ ಆಗಿರ್ಬೋದು, ಕಳ್ಳನನ್ನು ಹೊಡೆದಿರಲಬಹುದು. ಹೊಡೆದ ಟೈಮಿಗೆ ಆಗ ಏನು ಹೇಳ್ತಾರೆ, ನೀವು ಹೊಡೆದ ತಪ್ಪು, ಪೊಲೀಸಿಗೆ ಹಿಡಿದು ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ಹೌದಲ್ವಾ? ಇಲ್ಲಿ ಡಾಕ್ಟರ್ ತಪ್ಪುಗಾರ ಖಂಡಿತ ಅಲ್ಲವೇ ಅಲ್ಲ. ನಾನು ಆಗಾಗಲೇ ಹೇಳಿದೆ, ಅವನು ಜೂನಿಯರ್ ಡಾಕ್ಟರ್, ಅವನಿಗೆ ಏನು ವಿಷಯವೂ ಗೊತ್ತಿಲ್ಲದಂಥ ಒಬ್ಬ ಸಣ್ಣ ಹುಡುಗ, ಕಲಿತು ಪಾಸಾಗಿ ಹೊರಗಿನ್ನೂ ಬಂದಿಲ್ಲ. ಅಂತಹ ಹುಡುಗನಿಗೆ 200 ಜನ ಸೇರಿ ಹೊಡೆದು ಮಾರಣಾಂತಿಕವಾಗಿ ಹೊಡೆಯುವಂಥದ್ದಾಗ ಸರ್ಕಾರದವರು, ಆ ಕಾಲೇಜಿನವರು ಮತ್ತು ನಮ್ಮ ಜನರು ಸೇರಿ ಆವಾಗಲೇ ಇದು ತಪ್ಪು ಅಂತ ಒಂದು 4-5 ಸಲ ಹೇಳಿ ಆಗ್ತಿದ್ರೆ ಇದು ರಾಷ್ಟ್ರವ್ಯಾಪಿಯಾಗಿ ಆಗ್ತಾ ಇರಲಿಲ್ಲ. ಈಗ ಆ ಹುಡುಗನೊಟ್ಟಿಗೆ ಯಾರು ನಿಲ್ಬೇಕಾಗಿತ್ತು? ಆ ಕಾಲೇಜಿನವ್ರು ನಿಂತದ್ದು ತಪ್ಪ? ಅವನ ಕ್ಲಾಸ್ಮೇಟ್ಗಳು ಅವರು ಸೇರಿ ಸ್ಟ್ರೈಕ್ ಮಾಡಿದ ತಪ್ಪ? ಅವನ ಅಪ್ಪ ಅಮ್ಮ ಮಾತ್ರ ಅವನಿಗೆ ಸಪೋರ್ಟ್ ಮಾಡಬೇಕಾಗಿತ್ತ? ಈಗ ಅವನಿಗೆ ನೀವು ಯಾರು ಪಬ್ಲಿಕ್ನವರು ಆಗಲಿ, ಮೀಡಿಯಾದವರಾಗಲಿ ಇದು ತಪ್ಪು ಅಂತ ಸರ್ಕಾರಕ್ಕೆ ಹೇಳದಿರ್ತಿದ್ರೆ ನಾವು ಅದಕ್ಕೆ ಮತ್ತೆ ಅವರು ಸೇಳದಿರುವಾಗ ಮತ್ತೆ ನಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಅವನಿಗೆ? ನಾವು ಕರಾವಳಿಯವರಾಗಿರ್ಬೋದು, ನಮಗೇನು ಸಂಬಂಧವೇ ಇಲ್ವಾ? ನಾವು ಕರಾವಳಿಯವರು ಬೇರೆ ಕಡೆ ಅನ್ಯಾಯ ಆದಾಗ ನಾವು ಸಪೋರ್ಟ್ ಮಾಡಲಿಲ್ವಾ? ನಾವು ಆ ರಾಜ್ಯದವರು ಈ ರಾಜ್ಯದವರು ಸುಮ್ಮನೆ ಕೂತಿದ್ದೇವಾ? ನನಗೆ ಖಂಡಿತ ಗೊತ್ತಿದೆ, ಕರಾವಳಿಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಈ ಥರದ ಏನು ಇಷ್ಟಗಳಾದಾಗ ನಿತ್ಯಾನಂದ ಸೇರಿ ಅದನ್ನು ಸರಿ ಮಾಡ್ತಾರೆ. ಅಲ್ಲಿ ಯಾಕಲ್ಲಿ ಸರಿ ಮಾಡ್ತಾ ಇಲ್ಲ? ಅಲ್ಲಿ ಸರಿ ಮಾಡುವವರಲ್ಲಿ ಸಪೋರ್ಟ್ ಮಾಡಲೇಬೇಕು. 7 ದಿನಗಳಾಗ್ತಾ ಬಂತು. ಅಲ್ಲಿಯ ಕಾಲೇಜಿನ ಡೀನು ನೇರವಾಗಿ ಧಮಕಿ ಕೊಡ್ತಾರೆ, ನಿಮ್ಮನ್ನು ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಇನ್ನು 4 ಗಂಟೆ ಒಳಗೆ ನೀವು ಬರಲಿಲ್ಲ ಕಂಪ್ಲೀಷನ್ ಸರ್ಟಿಫಿಕೇಟ್ ಆಗಿ ಹೋಯ್ತು, ನೀವೇನು ಮಾಡ್ತೀರಾ, ನಾನು ನೋಡ್ಕೊಳ್ತೀನಿ ಅಂತ ಡೀನ್ ಆ ಮಕ್ಕಳನ್ನು ನೋಡ್ಕೊಳ್ಬೇಕಾದಂತೆ ಎಷ್ಟೋ ಮಕ್ಕಳು ಹೊರಗಿನ
ರಾಜ್ಯದಿಂದ ಬಂದು ಕಲ್ತವರಿದ್ದಾರೆ, ಅಲ್ಲಿ ಹಾಸ್ಟೆಲ್ ಉಳ್ಕೊಂಡು ಕಲಿತಾ ಇರ್ತಾರೆ. ಅವರಿಗೆ ಡೀನ್ ಇಸ್ ಗಾರ್ಡಿಯನ್, ಅವರೇ ಹಾಗೆ ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಂದು ನಿಮಗೆ ಅಲ್ಟಿಮೇಟಮ್ ಕೊಡ್ತಾರೆ, ಇಷ್ಟು ಹೊತ್ತಿನೊಳಗೆ ನೀವು ಸ್ಟ್ರೈಕ್ ನಿಲ್ಲಿಸಿದ್ರೆ ನಿಮ್ಮನ್ನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟಾದ್ಮೇಲೆ ಅವರ ಹಾಸ್ಟೆಲ್ಗಳಿಗೆ ಅಲ್ಲಿಯ ಕೆಲವು ಗೂಂಡಾಗಳು ಹೋಗಿ ಆ್ಯಸಿಡ್ ಬಿಸಾಡ್ತಾರೆ, ಏನು ಸ್ಟೂಡೆಂಟ್ಗಳಿಗೆ ನಾವು ರೇಪ್ ಮಾಡ್ತೇವೆ ಅಂತ ಥ್ರೆಟ್ ಕೊಡ್ತಾರೆ. ಅದೇನು ಮಾನವೀಯತೆಯ ಲಕ್ಷಣ? ಅಲ್ಲೇನು ನಡೀತಾ ಇದೆ ಗೂಂಡಾ ರಾಜ್ಯ, ಏನದು ನಡೀತಾ ಇದೆ? ಅದು ನಮ್ಮ ದೇಶದಲ್ಲಿ ಇದೆಯೇ ಇಲ್ವೋ? ನಾವು ಆ ಥರ ಡಾಕ್ಟರ್ಸ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಇಡೀ ಪಬ್ಲಿಕ್ ಹೇಳಬೇಕು ಅಲ್ಲಿ ವೆಸ್ಟ್ ಬೆಂಗಾಲ್ ಏನು ನಡೀತಾ ಉಂಟು. ಹೌದು ಸರ್, ನಾನು ಮತ್ತೊಂದು ನಿಮ್ಮಲ್ಲಿ ಕೇಳೋದಾದರೆ, ಎಲ್ಲ ಕಡೆ ಈಗ ಕೇಳಿ ಬರುವುದು ಯಾರು ಸಾವಪ್ಪನು ವೈದ್ಯರ ನಿರ್ಲಕ್ಷ್ಯ. ಕೆಲವು ಕಡೆ ಎದ್ದವರು ಪ್ರತಿಭಟನೆ ಆಗ್ತದೆ, ಕೆಲವು ಕಡೆ ಇಲ್ಲಿ ನೋಡಿದಾಗೆ ಹಲ್ಲೆಗಳು ಆಗ್ತದೆ. ಯಾವುದಕ್ಕೂ ಏನು ರೀಸನ್ ಎಂದು ಸತ್ರು ಸಹ ವೈದ್ಯರ ನಿರ್ಲಕ್ಷ್ಯ ಏನು ಹೇಳ್ತೀರಿ ಇದಕ್ಕೆ? ಇವ್ರು ಹೇಳಿದ ಹಾಗೆ ಜನರು ಡಾಕ್ಟರ್ನು ದೇವರು ಅಂತ ಆಲೋಚನೆ ಮಾಡ್ತಾರೆ, ದೊಡ್ಡ ತಪ್ಪು. ನೀವು ಯಾವಾಗ ಡಾಕ್ಟರ್ನ ದೇವರು ಅಂತ ಎಣಿಸ್ತೀರಾ, ಆಗ ನೀವೆಂತ ಎಣಿಸ್ತೀರಿ, ಡಾಕ್ಟರ್ ಕೈಯಲ್ಲಿ ತುಂಬಾ ಶಕ್ತಿಗಳಿದೆ, ಅವರಿಗೆ ಎಲ್ಲರನ್ನು ಬದುಕಿಸುವ ಶಕ್ತಿ ಇದೆ ಅಂತ. ನಿಜವಾಗಿ ಶಕ್ತಿ ಇಲ್ಲ, ಡಾಕ್ಟರ್ ದೇವರಲ್ಲ. ಅದು ಫಸ್ಟ್ ನಾವು ಆಲೋಚನೆ ಮಾಡಬೇಕು. ಅವನು ನಮ್ಮ ಹಾಗೆ ಮನುಷ್ಯ ಮಾತ್ರ, ಆಯ್ತಾ? ಅಷ್ಟು ಗೊತ್ತಾದ್ರೆ ಆಗ ನಮಗೆ ನಮ್ಮ ಡಾಕ್ಟರ್ಲಿರುವಂಥ ಲಿಮಿಟೇಷನ್ಸ್ ಗೊತ್ತಾಗ್ತದೆ. ಡಾಕ್ಟರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಅವನಿಗೆ ಆರೈಕೆ ಮಾಡುವ ಸಾಮರ್ಥ್ಯ ಮಾತ್ರ ಇರುವುದು ಹೊರತು ಗುಣ ಮಾಡುವಂಥದ್ದು ಅಥವಾ ಜೀವವನ್ನು ಉಳಿಸುವ ಸಾಮರ್ಥ್ಯ ಇಲ್ಲ. ಮತ್ತೆ ನೀವು ಹೇಳಿದಾಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದರೆ ಅದರ ಅರ್ಥ ಹಾಗಲ್ಲ. ಕಾಯಿಲೆ ಬಂದು ದೇಹ ಜರ್ಜರಿತವಾದಾಗ ಮನುಷ್ಯನ ಮಾತ್ರನಾದ ನನಗೆ ಅಥವಾ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈ ಸಮಯದಲ್ಲಿ ಗಂಗಾಜಲವೇ ಔಷಧಿ, ನಾರಾಯಣನೇ ವೈದ್ಯ ಅಂತ ಹೇಳುದು. ವೈದ್ಯ ನಾರಾಯಣ ಅಲ್ಲ, ನಾರಾಯಣ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದ್ರೆ ನಾರಾಯಣ ಹರಿ ನೀನೇ ವೈದ್ಯ, ನೀನೇ ಕಾಪಾಡಬೇಕು ಅಂತ ಹೇಳುದು. ಗೊತ್ತಾಯ್ತಾ? ನಾವು ಕೂಡ ಚಿಕಿತ್ಸೆ ಕೊಡುವಾಗ ದೇವರೇ ಇವನಿಗೆ ಗುಣ ಮಾಡಿ ಕೊಡಿ ಅಂತ ಹೇಳುವಂಥದ್ದು. ನಮ್ಮ ಕೈಯಲ್ಲಿ ಗುಣ ಮಾಡುವ ಶಕ್ತಿ ಇಲ್ಲ, ನಮ್ಮ ಕೈಯಲ್ಲಿ ಶಕ್ತಿ ಇರೋದು ಆರೈಕೆ ಮಾಡಲಿಕ್ಕೆ ಮಾತ್ರ. ಈಗ ನೀವೊಂದು ಗಿಡ ನೆಡ್ತೀರಿ, ಗೊಬ್ಬರ ಹಾಕ್ತೀರಿ, ನೀರು ಹಾಕ್ತೀರಿ, ಆರೈಕೆ ಮಾಡ್ತೀರಿ, ಒಮ್ಮೊಮ್ಮೆ ಮರ ಗಿಡ ಸಾಯ್ತದೆ. ನೀವು ನಿರ್ಲಕ್ಷ್ಯ ಮಾಡಿದ್ದೀರಾ? ಇಲ್ಲ, ಆದ್ರೂ ಆಗ್ತದೆ. ಹೌದಾ? ಶ್ರಮ ಪಟ್ಟಿದ್ದೀರಿ, ನೀವು ನೀರು ಹಾಕ್ತೀರಿ, ಗೊಬ್ಬರ ಹಾಕ್ತೀರಿ, ಎಲ್ಲ ಹಾಕಿದ್ರು ಏನೋ ಒಂದು ಕಾರಣದಂತೆ ಗಿಡ ಸಾಯ್ತದೆ. ಹಾಗಂತ ಹೇಳಿದ ತಕ್ಷಣ ನೀವು ನೆಗ್ಲಿಜೆನ್ಸ್ ಮಾಡಿದಿರಿ ಅಂತ ಹೇಳಿದ್ರೆ ಅರ್ಥ ಉಂಟು ಅದಕ್ಕೆ, ಅಲ್ವಾ? ಸೊ ನೀವೆಲ್ಲವನ್ನೂ ನೆಗ್ಲಿಜೆನ್ಸ್ ಅಂತ ಆಲೋಚನೆ ಮಾಡಿದ್ರೆ ಅದಕ್ಕೆ ಕೊನೆ ಇಲ್ಲ. ರಿಸಲ್ಟ್ ಓರಿಯೆಂಟೆಡ್ ಅಪ್ರೋಚ್. ಗುಣ ಆದ್ರೆ ಒಳ್ಳೆ ರೀತಿಯ ನೋಡಿದ್ದಾನೆ, ಸತ್ತಿದ್ದಾರೆ ಅಂತ ಹೇಳಿದ್ರೆ ಕೆಟ್ಟ ರೀತಿಯ ನೋಡಿದ್ದಾನೆ ಅಂತ ಹೇಳುವುದು ತಪ್ಪು. ಎಷ್ಟೋ ಸರ್ತಿ ಕರೆಕ್ಟಾಗಿ ನಮಗೇನೆ ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಏನು ನ್ಯಾಚುರಲ್ ಹಿಸ್ಟರಿ ಆಫ್ ದ ಡಿಸೀಸ್ ಒಳ್ಳೆದಿದ್ದು ತನ್ನಷ್ಟಕ್ಕೆ ಗುಣ ಆಗುವಂಥದ್ದು ಇರ್ತದೆ. ಆಗ ನೀವು ನಮಗೆ ಕ್ರೆಡಿಟ್ ಕೊಡ್ತೀರಿ, ನಿಮ್ಮಿಂದ ನೀವು ಉಳಿಸಿದ್ರಿ ಅಂತ. ನಾವು ಆ್ಯಕ್ಚುಲಿ ಹಿಗ್ಗಬಾರದು, ಯಾಕಂದ್ರೆ ನಮ್ಮಿಂದ ಅಲ್ಲ. ಗುಣ ಆದರೆ ನಾವು ಹಿಗ್ಗಬಾರದು, ಯಾರು ತೀರಿ ಹೋದ್ರೆ ನಾವು ಕುಗ್ಗಬಾರದು. ಆ ರೀತಿ ನಾವು ಒಂದು ಸ್ಥಿತಪ್ರಜ್ಞತೆ ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿ ಜನರು ಅರ್ಥ ಮಾಡ್ಕೊಳ್ಬೇಕು. ಗುಣ ಆದ ತಕ್ಷಣ ಅದು ಡಾಕ್ಟ್ರಿಂದ ಅಂತ ಹೇಳಿ ಹೊಗಳುವ ಅಗತ್ಯವೂ ಇಲ್ಲ. ಗುಣ ಆಗದೇ ಇರುವಾಗ ಡಾಕ್ಟರ್ ತಪ್ಪು ಅಂತ ಬೈಯುವ ಅಗತ್ಯವೂ ಇಲ್ಲ. ನೆಗ್ಲಿಜೆನ್ಸ್ ನಿಜವಾಗಿ ಆಗಿದ್ರೆ, ನೆಗ್ಲಿಜೆನ್ಸ್ ಆದರೆ ಅದಕ್ಕೆ ಬೇಕಾದ ವ್ಯವಸ್ಥೆ, ಕಾನೂನಲ್ಲಿ ವ್ಯವಸ್ಥೆ ಉಂಟು, ಆಯ್ತಾ? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇರ್ಬೋದು, ಕೋರ್ಟ್ ಉಂಟು, ಎಲ್ಲ ಉಂಟು. ಅದು ನಾವೊಂದು ನಾಗರಿಕತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಕಾಡಿನಲ್ಲಿ ಇಲ್ಲ. ಕಾಡಿನಲ್ಲಿ ಆದರೆ ಪ್ರಾಣಿಗಳು ಒಬ್ಬ ಹೊಡೆದ್ರೆ, ಒಂದು ಪ್ರಾಣಿ ಹೊಡೆದ್ರೆ ಇನ್ನೊಂದು ಪ್ರಾಣಿ ಹೊಡಿತದೆ. ಆ ರೀತಿಯ ಪ್ರವೃತ್ತಿ ನಮ್ಮದು ಒಳ್ಳೆದಲ್ಲ, ಅಷ್ಟೇ ಹೇಳುವಂಥದ್ದು. ಹೌದು. ನಿತ್ಯಾನಂದ ಒಳಗಡೆಯಲ್ಲಿ ಕೇಳ್ತೇನೆ, ಖಾಸಗಿ ವೈದ್ಯರು ಮುಷ್ಕರ ಮಾಡ್ತಾ ಇದ್ರು. ನಮ್ಮಲ್ಲಿ ಈಗ ಜಿಲ್ಲೆಯಲ್ಲಿ ನೋಡ್ಬೇಕಾದ್ರೆ ಜಿಲ್ಲಾಸ್ಪತ್ರೆ ಅಲ್ಲಿ ಸಹ ವೈದ್ಯರ ಕೊರತೆ ಇದೆ. ಸಾಕಷ್ಟು ತೊಂದರೆ ಅನುಭವಿಸಿದ್ರು ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು. ಇದಕ್ಕೆ ಏನು ಹೇಳ್ತೀರಾ? ಇಲ್ಲಿ ಈಗ ಇವತ್ತು ಆದ ಘಟನೆ ಕೂಡ ರಾಜಕೀಯ ಪ್ರೇರಿತವಾಗಿ ಆದಂಥದ್ದು. ಇಲ್ಲಿಯೂ ಕೂಡ ರಾಜಕೀಯವೇ ಇರುವುದು. ಜಿಲ್ಲಾಸ್ಪತ್ರೆಯಲ್ಲಿ ಇಲ್ಲಿ ಕರೆಕ್ಟಾಗಿ ಜಿಲ್ಲಾಸ್ಪತ್ರೆ ಎಂದೇ ಮಾಡಿದ್ರೆ ಈ ಯಾವ ಪ್ರತಿಭಟನೆಗೂ ಜಿಲ್ಲಾಸ್ಪತ್ರೆ ಬಗ್ಗುವುದಿಲ್ಲ. ಇದಕ್ಕೆ ಕಾರಣ ಯಾರು? ಸರ್ಕಾರ. ಸರ್ಕಾರದವರು ಇಲ್ಲಿ ಇದೆ. ಹಲೋ ಹಲೋ ಸರ್, ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಸರ್. ತಾವು ಎಲ್ಲಿಂದ ಕರೆ ಮಾಡ್ತಿದ್ದಾರೆ? ಯಾರು? ಗಂಗಾಧರ್ ಪೂಜಾರಿ ಅವರು, ಹೇಳಿ. ಡಾಕ್ಟರ್ ಇದ್ರು ಬಲ್ಲಾಳ್ ಅವರು ನಿರ್ಲಕ್ಷ್ಯ ಮಾಡ್ತಾರೆ ಅಂತ. ಅಂದ್ರೆ ನಿರ್ಲಕ್ಷ್ಯ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡುವುದಿಲ್ಲ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕರೆಕ್ಟ್ ಕೊಡ್ತಾರೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಬರುವಾಗ ಒಂದು ವಾರಕ್ಕೆ ಒಮ್ಮೆ ಬರುವುದು,
ಸಿಸ್ಟರ್ನ ಅವರು ಕಡಿಮೆ, ಹ್ಮ್ ಅವರೊಂದು 3 ಇದ್ದಿದ್ದೆ. ಅವರು ಹೋಗುವಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ಹ್ಮ್ ಅವರು ನನಗೆ ಗೊತ್ತಾಯ್ತು ಅಂತ ಅವರು ಹೋಗುದು. ಹ್ಮ್ ಮಧ್ಯಾಹ್ನ ಬಂದವರು ಅವ್ರು ನಮಗೆ ಗೊತ್ತಾದ ಒಂದು ಕಾಲು ಬ್ಯಾಂಡೇಜ್ ತೆಗಿಲಿಕ್ಕೆ ಅವರು ಹೋಗುದು. ಹ್ಮ್ ಒಂದು ಗುಲ್ಗುಸ್ ಇಡ್ಲಿಕ್ಕೆ 3 ದಿವಸ ಟೈಮ್ ಅಂತೆ. ಹ್ಮ್ ಇವರು 6 ದಿವಸ ತೆಗೋದು. ಹ್ಮ್ ಅಂದ್ರೆ ಅದಕ್ಕೆ ಸ್ವಲ್ಪ ಇದುಂಟು, ಹ್ಮ್ ಎಕ್ಸ್ಪೀರಿಯನ್ಸ್ ನರ್ಸಿನವರು ಬೇಕು. ಹ್ಮ್ 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 ಹೀಗೆ ಈ ವೆಲ್ನಾಕಿನೆಲ್ಲ ನಿರ್ಲಕ್ಷ್ಯ ವಹಿಸ್ತಾರೆ, ಹ್ಮ್ ಪ್ರೈವೇಟ್ನಲ್ಲಿ ವಹಿಸುವುದಿಲ್ಲ. ಹ್ಮ್ ಮತ್ತೊಂದು ಹೇಳಿದ್ರು ಅವರು ನಾವು ದೇವರಲ್ಲ ಅಂತ. ಹ್ಮ್ ನಮ್ಮ ಪ್ರಕಾರ ಹ್ಮ್ ಬಟ್ ದೇವರ ಹತ್ರ ಹೋಗುವಾಗ ನಮಗೆ ಸಂಸ್ಕೃತ ಗೊತ್ತಿಲ್ಲ. ಹ್ಮ್ ನಮಗೆ ಪ್ರಥಮವಾಗಿ ಭಟ್ರನವರು ದೇವರು, ಹ್ಮ್ ಸಂಸ್ಕೃತ ಗೊತ್ತಿಲ್ಲ. ಅವ್ರು ಯಾವ ಪೂಜೆ ಮಾಡ್ತಾರೆ, ಯಾವ್ದು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಾವು ಕೈ ಮುಗಿದು ಮಾಡ್ತೇವೆ ಅವರಿಗೆ. ಹ್ಮ್ ಹಾಗೇನೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅವ್ರಿಗೆ ಮಾತ್ರ ಗೊತ್ತು. ಹ್ಮ್ ನಾವು ಅವರನ್ನು ದೇವರು ಅಂತ ಹೇಳೋದು. ಹ್ಮ್ ಮಾಡುವುದು ದೇವರೇ. ಅವರು ಆಪರೇಷನ್ ಥಿಯೇಟರ್ ಹೋಗುವಾಗ ನಾನು ಹೇಳ್ತೇನೆ ಡಾಕ್ಟರ್ ಹತ್ರ ಏನಾಗ್ತದೆ, ಅದು ದೇವರು ಇದ್ದಾರೆ ಅಂತ ಅವರು ಹೇಳ್ತಾರೆ ಹ್ಮ್ ಒಳಗೆ ಹೋಗುವಾಗ. ಹ್ಮ್ ಅದೇ ನಾವು ನಂಬುವುದು ಇವರು ದೇವರು ಅಂತ. ಅಂದ್ರೆ ಇವರು ಕಲ್ತಿದ್ದಾರೆ. ಹ್ಮ್ ಎಷ್ಟೋ ವರ್ಷ ಅವರು ಅದನ್ನು ಇದು ಮಾಡಿ ಕಲಿತು ಆ ವಿದ್ಯೆಯನ್ನು ಕಲಿತು ಹೋದಂತವರು ಅವರು. ಹ್ಮ್ ಹಾಗೆ ಇವರನ್ನು ದೇವರು ಅಂತ ಹೇಳುದು ನಾವು. ಹ್ಮ್ ಅದೇ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಖಂಡಿತ ನಿರ್ಲಕ್ಷಣೆ ನನ್ನ ಲೆಕ್ಕದಲ್ಲಿ. ಅದಕ್ಕೆ ಯಾರು ಹೊಣೆ? ಓಣೆ ಯಾರು ಅಂತ ಹೇಳುವುದು ಸರ್ಕಾರ ಎಲ್ಲ. ಹ್ಮ್ ಹಾಗೆ ಪ್ರತಿಭಟನೆ ನಮ್ಗೆ ಆಗ್ತದೆ, ನಾಗರಿಕರಿಗೆ ಏನು ಪ್ರತಿಭಟನೆ ಮಾಡುದು. ಒಮ್ಮೆ ವೆಲ್ನಾಕಿನಲ್ಲಿ ಮದ್ದೆಲ್ಲ ಇದ್ರಲ್ಲಿತ್ತು, ಗುಂಡಿಯಲ್ಲಿತ್ತು, ಪೇಪರ್ನಲ್ಲಿ ಬಂದಿದೆ. ಎಷ್ಟೋ ಸರ್ಕಾರದಿಂದ ಔಷಧಿ ಬರ್ತದೆ. ಅಲ್ಲಿ ಹೋಗುವಾಗ 2 ಔಷಧಿ ಕೊಡುವುದು ಜ್ವರಕ್ಕೆ ಮತ್ತು ಇದಕ್ಕೆ ಮಾತ್ರ. ಮತ್ತೆ ಎಲ್ಲರೂ ಇದಕ್ಕೆ ಹೋಗಿ ಅಂತ ಇದು ಇಲ್ಲಿಲ್ಲ ಅಂತ. ಮತ್ತೆ ಹೋಗುವಾಗ ಎಷ್ಟೋ ಗುಂಡಿಯಲ್ಲಿ ಹಾಕಿದ್ದಾರೆ ಬರುವಾಗ. ಇದಕ್ಕೆ ಯಾರು ಒನ್ ಅಂತ ಹೇಳುದು? ಮನೆ ಎಲ್ಲಿಕ್ಕೆ ಆಗ್ತದೆ? ಅದೇ ಅವರೇ ಒಂದು ಶಾಲೆಯ ಟೀಚರ್ಸ್ ನಂಗೆ ಕನ್ನಡ ಮಾಧ್ಯಮ ಉಂಟು, ಅವರೇ ಇಂಟ್ರೆಸ್ಟ್ ತಗೊಂಡ್ರೆ ಸರ್ಕಾರಿ ಆಸ್ಪತ್ರೆನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ನೋಡಿ ಈಗ ವೆನ್ನಾಕಿನಲ್ಲಿ ಬರುವುದೆಲ್ಲ ಬ್ಯಾಂಗ್ಳೂರ್ನವರು. ನೋಡಿ ನಾನಿದ್ದೆ ಆಸ್ಪತ್ರೆಯಲ್ಲಿ, ಊರ್ನವ್ರು ಯಾರಿಲ್ಲ. ಊರ್ನವ್ರು ಒಂದು ಬೆಡ್ಡಿನಲ್ಲಿ ಒಂದು 15 ಜನ ಇದ್ರೆ ಒಬ್ರು ಊರ್ನವರು, ದಕ್ಷಿಣ ಕನ್ನಡ ಜಿಲ್ಲೆಯವರು. ಎಲ್ಲ ಅಲ್ಲಿ ಅವರು, ಅಲ್ಲಿ ಡಾಕ್ಟರ್ಸ್ ಕಳಿಸುವುದು ಇಲ್ಲಿಗೆ ಅಂತೆ, ಮಂಗಳೂರಿಗೆ ಹೋಗಿದ್ದ ಸೀದಾ ಅವರನ್ನು. ಅವ್ರ ಹತ್ರ ಕೇಳಿದೆ, ನೀವೇನು ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಆಸ್ಪತ್ರೆ ಇಲ್ವಾ? ಎಷ್ಟು ಫೇಮಸ್ ಬ್ಯಾಂಗ್ಳೂರು ಸರ್ಕಾರಿ ಆಸ್ಪತ್ರೆ ಇದೆ. ಇದನ್ನು ಅವರು ಡಾಕ್ಟರ್ ಟೆಸ್ಟ್ ಮಾಡಿ ಮಂಗಳೂರಿಗೆ ಹೋಗಿ ಅಂತ ಹೇಳುದು ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮಂಗಳೂರಿನ ಪ್ರತಿಯೊಬ್ರು ಡಾಕ್ಟರ್ಸ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗ ಎಲ್ಲರೂ ಫೇಮಸ್. ಹೇಳಲಿಕ್ಕಿಲ್ಲ. ಅಲ್ಲಿ ಹೆಸರು ಮಾತ್ರ. ಅಲ್ಲಿ ಹೇಗೆ ಕಲ್ತಿದ್ದಾರೆ ಅಂತ ಯಾರು ಗೊತ್ತಿಲ್ಲ. ಪ್ರತಿಯೊಂದ್ರಲ್ಲಿ ನಾನು ಪಂಚಾಯತ್ ಇದ್ದೆ, ಅಲ್ಲಿ ಕೆಲಸಕ್ಕೆ ಬರುವಾಗ ಬಯಲಿಕ್ಕೆ ಗೊತ್ತಿಲ್ಲ. ಅಲ್ಲಿ ಸ್ಯಾಂಕ್ಷನ್ ಆಗಿ ಬಂದಿದೆ ಬ್ಯಾಂಗ್ಳೂರಿನಿಂದ ಇಲ್ಲಿಗೆ ದಕ್ಷಿಣ ಜಿಲ್ಲೆಗೆ ಪಂಚಾಯತಿಗೆ. ಅವ್ರು ಯಾವಾಗ ಎಲ್ಲಿ ಪಾಸ್ ಆಗಿದ್ದಾರೆ ಮಾರ್ಕೆಲ್ಲ ಉಂಟು ಫುಲ್. ಹೇಗೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಹಾಗೆಲ್ಲ. ಅವರು ರಾತ್ರಿ 12 ಗಂಟೆ 1 ಗಂಟೆ ತನಕ ಪ್ರತಿಯೊಂದು ಡಾಕ್ಟರ್ಸು ಪ್ರತಿಯೊಂದು ಅಧಿಕಾರಿಗಳು ಕಲಿತು ಬಂದವರು. ಅವ್ರಿಗೆ ಮೆಮೊರಿ ಉಂಟು. ಮೇಲಿಂದ ಬಂದವರಿಗೆ BR UP ಎಲ್ಲ ಮೆಮೊರಿ ಉಂಟಲ್ಲ ನಾವು ಹೇಳುವುದಿಲ್ಲ. ಯಾರು ಬಂದ ಈ ವೆಲ್ನಾಕಿನಲ್ಲಿ ಇದ್ದಾರೆ BR ಅವರು ಎಲ್ಲ ಹೊರಗಿನವರೇ ಇರುವುದು. ಸರಿ 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 ಗಂಗಾಧರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ತಾವು ವೈದ್ಯರ ದೇವರಲ್ಲ ಅಂತ ಹೇಳಿದ್ರೆ ಅವರು ವೈದ್ಯರನ್ನೇ ದೇವರಂತ ನಂಬ್ಕೊಂಡಿದ್ದಾರೆ. ನಿತ್ಯಾನಂದ ಒಳಕಾಡು ಸರ್ಕಾರಿ ಹೇಳಿ. ನಮ್ಮನ್ನು ದೇವರಂತ ಹೇಳಿದ ತಕ್ಷಣ ನಿರೀಕ್ಷೆ ಜಾಸ್ತಿ ಆಗ್ತದೆ. ನಿರೀಕ್ಷೆ ಜಾಸ್ತಿ ಆದಾಗ ಪ್ರಾಬ್ಲಮ್ ಆಗುತ್ತೆ. ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದಾರೆ ಅಲ್ವಾ? ಆಸೆ ಬೇಕು, ಆದರೆ ನನಗೆ ಅಮರತ್ವ ಕೊಡು ಅಂತ ಹೇಳಿ ಕೇಳಿದರೆ ನಮಗೆ ಕೊಡ್ಲಿಕ್ಕೆ ತಾಕತ್ತಿರಬೇಕಲ್ಲ, ನಮ್ಮ ಕೈಯಲ್ಲಿ ಸಾಧ್ಯ ಇರಬೇಕಲ್ಲ ಕೊಡ್ಲಿಕ್ಕೆ. ಈಗ ನೀವು ನೋಡ್ಲಿಕ್ಕೆ ಹೋದ್ರೆ ಜನಸಾಮಾನ್ಯರದ್ದು ಜೀವಿತಾವಧಿ ಎಷ್ಟು ಉಂಟು, ಡಾಕ್ಟರ್ದು ಎಷ್ಟು ಉಂಟು ಕಂಪೇರ್ ಮಾಡುವಾಗ ಲೈಫ್ ಸ್ಪ್ಯಾನ್ ಡಾಕ್ಟರ್ದು 5 ವರ್ಷ ಕಮ್ಮಿ ಉಂಟು. ಯಾಕೆ? ಅಕಸ್ಮಾತ್ ನಮಗೆ ಆ ಶಕ್ತಿ ಇದ್ರೆ ನಮ್ಮ ಜೀವನವನ್ನು ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಹೆಚ್ಚಾಗಿ ಸಾಮಾನ್ಯ ಜನರು 70 ವರ್ಷ ಬದುಕ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ ಆವರೇಜ್ ಲೈಫ್ ಸ್ಪ್ಯಾನ್ 65. ಯಾಕೆಂದ್ರೆ ಸ್ಟ್ರೆಸ್ ಜಾಸ್ತಿ, ನಿದ್ದೆ ಸರಿಯಾಗಿ ಆಗುದಿಲ್ಲ, ಊಟ ಸರಿಯಾದ ಸಮಯಕ್ಕೆ ಆಗುದಿಲ್ಲ, ಹಾಗೆ ರಾತ್ರಿ ನಿದ್ರೆ ಬಿಟ್ಟರು ಕೂಡ ಮರುದಿವಸ ಹಗಲಿಗೆ ಪುನಃ ಕೆಲಸ ಮಾಡಬೇಕು. ಈ ತರದ ಸಮಸ್ಯೆಗಳಿರ್ತದೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ವಿಪರೀತ ಕೆಲಸ ಆದಾಗ ತಾಳ್ಮೆ ತಪ್ಪುವಂಥದ್ದು ಇರ್ತದೆ. ಡಾಕ್ಟರ್ ಅಂತ ಹೇಳುವಾಗ ಅವರು ಮನುಷ್ಯರೇ. ಇವ್ರು ಹೇಳಿದ್ರು ತಾಳ್ಮೆ ಇರಬೇಕು ಅಂತ. ತಾಳ್ಮೆ ಇರಬೇಕು, ಹೌದು, ಒಮ್ಮೊಮ್ಮೆ ತಪ್ಪಿ ಹೋಗ್ತದೆ. ಮನುಷ್ಯ ಅಂತ ಹೇಳಿದ ಮೇಲೆ ಒಂದೊಂದು ಕೆಟ್ಟ ಗಳಿಗೆಯಲ್ಲಿ ಆಗ್ತದೆ. ಮತ್ತೆ ಎಲ್ಲವೂ ಸಮಯದಲ್ಲೂ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಹೇಳುದಿಲ್ಲ. ನಮ್ಮಲ್ಲೂ ಲಿಮಿಟೇಷನ್ಸ್ ಇರ್ತದೆ. ನನ್ನ ಕೈಯಲ್ಲೂ ತಪ್ಪುಗಳಾಗಿದೆ, ಮುಂದಕ್ಕೂ ಆಗ್ತದೆ. ಮೆಡಿಕಲ್ ಸೈನ್ಸ್ ಇನ್ಕಂಪ್ಲೀಟ್ ಸೈನ್ಸ್. ಇನ್ನೂ ನಮಗೆ ಗೊತ್ತಿಲ್ಲದ ವಿಚಾರಗಳು ತುಂಬಾ ಉಂಟು. ಪ್ರತಿದಿನ
ಇವತ್ತಿಗೂ ನಾನು ಓದ್ತಾ ಇದ್ದೇನೆ, ಇವತ್ತಿಗೂ ನಾನು ಹೊಸ್ತು ಕಲಿತಾ ಇದ್ದೇನೆ. ಆಗ ನನಗೂ ಅನಿಸ್ತದೆ 10 ವರ್ಷದಿಂದ ನನಗೆ ಏನು ಗೊತ್ತಿಲ್ಲ ಅಂತ ಅನಿಸ್ತದೆ. ಯಾಕೆಂದರೆ ಜ್ಞಾನ ಅಂತ ಹೇಳುವಂಥದ್ದು ಅಷ್ಟು ಉಂಟು. ಸೊ ಹಾಗಿರುವಾಗ ನಾವು ಸರ್ವಜ್ಞರಲ್ಲ, ಎಲ್ಲವನ್ನೂ ತಿಳಿದವರಲ್ಲ. ನಮಗೆ ಎಷ್ಟು ತಿಳಿದಿದೆ, ನಮ್ಮ ಲಿಮಿಟೇಷನ್ಸ್, ಬೆಸ್ಟ್ ಆಫ್ ಮೈ ನಾಲೆಜ್ ಆ್ಯಂಡ್ ಎಬಿಲಿಟಿ ನಾವು ವರ್ಕ್ ಮಾಡೋದು. ಸೊ ನಮ್ಮ ಮೇಲೆ ವಿಶ್ವಾಸ ಇದ್ದವರು ನಮ್ಮ ಹತ್ರ ಬರ್ತಾರೆ. ಅಕಸ್ಮಾತ್ ನಾವು ಒಳ್ಳೆದಿಲ್ಲ ಅಂತ ಹೇಳಿದರೆ ನಮಗಿಂತ ಶ್ರೇಷ್ಠರು ಯಾರಿದ್ದಾರೆ ಅವರ ಕೈಯಲ್ಲಿ ಆರೈಕೆ ಮಾಡಿಕೊಂಡು ಅವರದ್ದು ಒಳ್ಳೆಯದನ್ನು ಅವ್ರು ಆಲೋಚನೆ ಮಾಡೋದು ಒಳ್ಳೆಯದು. ಅಕಸ್ಮಾತ್ ನಾನು ಕೊಟ್ಟ ಟ್ರೀಟ್ಮೆಂಟು ಅಷ್ಟು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದರೆ ನನಗೆ ಬೈದು ನನಗೆ ಹೊಡೆದುಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನನಗಿಂತ ಶ್ರೇಷ್ಠರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡೋದು ಉತ್ತಮ. ಅಕಸ್ಮಾತ್ ನನ್ನ ಕೈಯಲ್ಲಿ ತಪ್ಪಾಗಿದ್ದರೆ ಅದಕ್ಕೆ ಒಂದು ಪೊಲೀಸ್ ಕಂಪ್ಲೇಂಟ್ ಅಥವಾ ಏನೆಲ್ಲ ಮಾಡಿಬಿಟ್ಟು ನಾನು ತಪ್ಪು ಮಾಡಿದ್ದೆ ಅಂತ ಹೇಳಿದ್ರೆ ನನಗೆ ಶಿಕ್ಷೆ ಆಗಲೇಬೇಕು. ಅಕಸ್ಮಾತ್ ನಾನು ತಪ್ಪು ಮಾಡದೆ ನನ್ನ ಕೈಯಲ್ಲಿ ಈ ಥರದ ಒಂದು ಪೇಷಂಟಿಗೆ ತೊಂದರೆ ಆಯಿತು ಅಂತ ಹೇಳಿದರೆ ನಮಗೂ ಬೇಜಾರಾಗ್ತದೆ, ಆದರೆ ಅದು ನಮ್ಮ ಕೈ ಮೀರಿದ್ದು ಅಂತ ನಾವು ಹೇಳ್ಬೋದು. ಯಾವತ್ತು ನಮ್ಮನ್ನು ದೇವರು ಅಂತ ಹೇಳಬೇಡಿ, ನಾವು ದೇವರಲ್ಲ. ಒಂದು ಕಡೆ ಜನ ಹೇಳುದು ನಿನ್ನೆ ಕೂಡ ರಜೆ ಇತ್ತು, ಅಂದ್ರೆ ಆದಿತ್ಯ ಅವರುಗಳು ಖಾಸಗಿ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಕ್ಲಿನಿಕ್ಗಳು ಬಂದಿದೆ, ಆದ್ರೂ ಕೂಡ ಇವತ್ತು ಬಂದಿದೆ. 2 ದಿನ ಆಗುವಾಗ ತುಂಬಾ ರೋಗಿಗಳಿಗೆ ತೊಂದರೆ ಆಗ್ತದೆ. ಇದರ ಬಗ್ಗೆ ತಾವೇನು ಹೇಳ್ತೀರಾ? ತೊಂದರೆ ಎಂಬುದು ಖಂಡಿತ ಆಗಿಯೇ ಆಗ್ತದೆ. ಹೌದು. ಆದರೆ ಎಮರ್ಜೆನ್ಸಿ ಸರ್ವಿಸ್ಗಳು ಚಾಲ್ತಿಯಲ್ಲಿವೆ. ಎರಡನೇದಾಗಿ ಅಪಘಾತ ಚಿಕಿತ್ಸೆ ಆಗಲಿ ಹೆರಿಗೆ ಆಗಲಿ ಚಾಲ್ತಿಯಲ್ಲಿದೆ. ಅದನ್ನು ತೊಂದರೆ ಆಗೋದಂತೂ ಖಂಡಿತ 2 ದಿನ ಆಗಲಿ 1 ದಿನ ಆಗಲಿ ತೊಂದರೆಗಳೇ. ಯಾಕಂತ ಹೇಳಿದರೆ ಯಾರಿಗಾದರೂ ಎಮರ್ಜೆನ್ಸಿ ಆಗಿ ಇದ್ದಾಗ ಅದು ತೊಂದರೆ ಆಗಿಯೇ ಆಗ್ತದೆ. ಅದು ಅಲ್ಲದೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ರಶ್ ಕೂಡ ಇರ್ತದೆ. ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲ್ಗಳು 70% ಈ ದೇಶದಲ್ಲಿ ಸರ್ವಿಸ್ ಕೊಡ್ತಾ ಇದೆ, ಗೌರ್ಮೆಂಟ್ಗಳು ಬರೀ 30% ಮಾತ್ರ ಇದೆ. ಹಾಗೆ ಎಮರ್ಜೆನ್ಸಿ ವಾರ್ಡ್ಗಳು ಪ್ರೈವೇಟ್. ಒಂದು ಕಾಲರ್ ಕೂಡ ಹೇಳಿದ್ರು, ಖಾಸಗಿ ಅವರಲ್ಲಿ ಸಿಕ್ಕಂತ ಒಂದು ಟ್ರೀಟ್ಮೆಂಟ್ ನಮಗೆ ಪ್ರೈವೇಟ್ ಇದರಲ್ಲಿ ಗೌರ್ಮೆಂಟ್ ಅಲ್ಲಿ ಸಿಗುವುದಿಲ್ಲ, ಅವರು ಒಂದು ಪ್ರಯತ್ನ ಪಟ್ಟರೆ ಒಳ್ಳೆಯದು. ಆಕ್ಚುಲಿ ಪ್ರೈವೇಟ್ ಮತ್ತೆ ಖಾಸಗಿ ಅವರು ನಿರ್ಲಕ್ಷ್ಯ ಅಂತ ಏನು ಹೇಳಿದ್ರು, ಅಥವಾ ನಿರ್ಲಕ್ಷ್ಯ ಅಂತ ಹೇಳೋ ಸಬ್ಜೆಕ್ಟ್ ನಾನು ಯಾವಾಗಲೂ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಯಾವ ನಿರೀಕ್ಷೆ, ರೋಗಿಗಳ ನಿರೀಕ್ಷೆ ಹಾಗೂ ನಾವು ಕೊಡುವಂತ ಸರ್ವಿಸ್ ಅದರಲ್ಲಿ ಮಿಸ್ ಮ್ಯಾಚ್ ಇದೆ. ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ಸರಿಯಾಗಿ ನಮ್ಮ ಇವಾಗ ಅದು ಚಿಕಿತ್ಸೆಗಳು ಬರ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಇವಾಗ ಬೇರೆ ವಿಷಯದಲ್ಲಿ ನಮ್ಮ ಸಮಾಜ ತುಂಬ ಮುಂದೆ ಹೋಗಿದೆ. ಉದಾಹರಣೆಗೆ ನೀವು ಒಂದು ಬಟನ್ ಒತ್ತಿದ್ರೆ ಒಂದು ಕಪ್ ಕಾಫಿ 1 ನಿಮಿಷದಲ್ಲಿ ಬರ್ತದೆ, ಹೌದಾ? ನಿಮ್ಮ ಮೊಬೈಲ್ನಲ್ಲಿ 2 ಬಟನ್ ಒತ್ತಿದ್ರೆ ನಿಮ್ಮ ಮನೆಗೆ ಫುಡ್ ಬಂದು ಬೀಳ್ತದೆ. ನೀವು ಮೊಬೈಲಲ್ಲಿ 2 ಬಟನ್ ಒತ್ತಿ ಅಮೆರಿಕದಲ್ಲಿ 3 ತಿಂಗಳ ಮುಂಚೆ ಅಲ್ಲಿಂದ ಇಲ್ಲಿಗೆ ಬೇಕಾದ್ರೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನೆಲ್ಲ ಮಾಡಿ ಅಭ್ಯಾಸ ಇದ್ದ ಜನ ನನಗೆ ಜ್ವರ ಬಂದಾಗ 3 ದಿವಸ ಯಾಕೆ ಗುಣ ಆಗ್ಲಿಕ್ಕೆ ಅಂತ ಕೇಳ್ತಾರೆ. 3 ದಿವಸ ಆದ್ಮೇಲೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆದ, ಅದು ಯಾಕೆ ಸರಿ ಆಗುದಿಲ್ಲ, ಯಾಕೆ ಇದೇ ನಮ್ಮ ಕಾಫಿ ಬಂದಷ್ಟೇ ಫಾಸ್ಟ್ ಆಗಿ ಯಾಕೆ ಗುಣ ಆಗುದಿಲ್ಲ? ಅಲ್ಲಿ ಎಕ್ಸ್ಪೆಕ್ಟೇಷನ್ ಅವರದ್ದು ಆ ರೀತಿ ಇದೆ. ಯಾಕಂತ ಹೇಳಿದ್ರೆ ಇವರು ಆಡಿ ಕಾರಲ್ಲಿ ತಿರುಗಾಡ್ತಾರೆ, ಆದ್ರೆ ನಮ್ಮ ರಸ್ತೆಗಳು ಸರಿ ಇಲ್ಲ. ಅದೇ ರೀತಿ ನಮ್ಮ ಲೈಫ್ ತುಂಬಾ ಫಾಸ್ಟ್ ಇದೆ ಜನರದ್ದು. ಯಾಕಂತೇಳಿ ಬೆಳಗ್ಗೆ ಇದ್ದವನಿಗೆ 2 ದಿನ ರಜೆ, ನೀವು ರಜೆ ಹಾಕಿ ನಿಮ್ಮ ಆಫೀಸ್ನಲ್ಲಿ ರಜೆ ಕೊಡೋದಿಲ್ಲ, 1 ದಿವಸದಲ್ಲಿ ಗುಣ ಆಗಬೇಕು. ನಿಮ್ಮ ಹತ್ರ ಹಣವಿದೆ, ಬೇಗ ಟ್ರೀಟ್ಮೆಂಟ್ ಏನು ಒಳ್ಳೆ ಬೆಸ್ಟ್ ಆದ ಟ್ರೀಟ್ಮೆಂಟ್ ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ಇದೆ. ನಮ್ಮ ಸೈಡ್ನಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೆಡಿಕಲ್ ಸೈನ್ಸ್ ಈಸ್ ನಾಟ್ 100% ಪರ್ಫೆಕ್ಟ್ ಅಂತ ಹೇಳಿದ್ರೆ, ನಮಗೆ ಕೊಟ್ಟ ಮದ್ದು ಅದು ನಿಮಗೆ 100ಕ್ಕೆ ಈ ಮದ್ದು ಕಾಯಿಲೆ 100% ಗುಣ ಆಗ್ತದೆ ಅಂತ ಹೇಳಿಕ್ಕಾಗುದು. ಯಾಕಂದ್ರೆ ಒಬ್ಬನಿಗೆ ಕೊಟ್ಟ ಟ್ರೀಟ್ಮೆಂಟ್ ಮತ್ತೊಬ್ಬನಿಗೆ ವರ್ಕ್ ಆಗ್ತದೆ ಹೇಳಿಕ್ಕಾಗುದಿಲ್ಲ. ಕೆಲವು ವೈರಸ್ನಂಥ ಕಾಯಿಲೆಗಳಿಗೆ ಮದ್ದು ತಾಗುವುದೇ ಇಲ್ಲ. ಆಮೇಲೆ ಮದ್ದಿನ ರೆಸ್ಪಾನ್ಸ್ ಒಂದೊಂದು ಪೇಷಂಟ್ ಒಂದೊಂದು ತರ, ಅವನಿಗೆ ಯಾವ ಡಯಾಬಿಟಿಸ್ ಉಂಟು, ಬ್ಲಡ್ ಪ್ರೆಷರ್ ಉಂಟು, ಹೆಂಗಸು ಗಂಡಸು ಆ ರೀತಿಯಲ್ಲಿ ಅದು ಹೋಗ್ತದೆ. ಆಮೇಲೆ ನಮ್ಮ ಸರ್ವಿಸ್ ಕೂಡ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಎಷ್ಟು ಜನ ಡಾಕ್ಟರ್ನವರು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಎಷ್ಟು ಜನ ನರ್ಸ್ಗಳು ನಮ್ಮೊಟ್ಟಿಗೆ ಇದ್ದಾರೆ, ನಮ್ಮೊಟ್ಟಿಗೆ ಯಾವುದೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಎಂಡೋಸ್ಕೋಪಿ ಆಗಲಿ, ಸ್ಕ್ಯಾನಿಂಗ್ ಮಿಷಿನ್ ಆಗಲಿ, ಆಪರೇಷನ್ ಮಾಡುವಾಗ ಬೇಕಾದಂಥ ಮಿಷಿನ್ಗಳಾಗಲಿ, ಅದರ ಮೇಲೆ ಸಹ ಡಿಪೆಂಡ್ ಆಗಿರ್ತದೆ. ಗೊತ್ತಾಯ್ತು ಈಗ. ಆಮೇಲೆ ಆ ಪೇಷಂಟ್ಗೆ ಕಾಯಿಲೆ ಬಂದ ಸಮಯದಿಂದ ಒಂದು ಟ್ರೀಟ್ಮೆಂಟ್ ಸಿಗಲಿಕ್ಕೆ ಟೈಮ್ ಗ್ಯಾಪ್. ನಮಗೆ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಈಗ ಒಂದು ಮೂಡುಬೆಳ್ಳೆ ಅಂತ ಹಳ್ಳಿಯೋ ಅಥವಾ ಕಾರ್ಕಳ ಮಜೂರ್ನಂತ ಒಂದು ಹಳ್ಳಿಯಲ್ಲಿ ಒಂದು ಪೇಷಂಟಿಗೆ ಒಂದು 7 ಗಂಟೆ ಹೊತ್ತಿಗೆ ಒಂದು ಎದೆ ನೋವು ಶುರುವಾಗ್ತದೆ ಅಂತ ತಿಳ್ಕೊಳ್ಳಿ. ಒಂದು 50-60 ವರ್ಷದ ಹೆಂಗಸಿಗೆ ಅವ್ರು ಏನು ಮಾಡ್ತಾರೆ, ಸಾಯಂಕಾಲ 7-7:30 ಆಯಿತು, ಕತ್ಲಾಗ್ತಾ ಉಂಟು, ಹತ್ತಿರದ ಡಾಕ್ಟರ್ ಹತ್ರ ಹೋಗ್ತಾರೆ. ಹತ್ತಿರ ಡಾಕ್ಟರ್ ಹತ್ರ ಏನಿದೆ ಟ್ರೀಟ್ಮೆಂಟ್, ಅವರೊಂದು ಹೀಗೆ ಒಂದು ಪರೀಕ್ಷೆ ಮಾಡಿ ಒಂದು ಗ್ಯಾಸ್ಟ್ರೈಟಿಸ್ ಇರ್ಬೋದೇನೋ, ಪೇಷಂಟ್ ಕೂಡ ಹೇಳ್ತದೆ ಹೆಚ್ಚಾಗಿ, ನಾನು ಬೆಳಗ್ಗೆ ಅದು ತಿಂದಿದ್ದೆ, ಹೀಗೆ ಹೊಟ್ಟೆ ಉಬ್ಬರಿಸಿ ಗ್ಯಾಸ್ ಅಂತ ಹೇಳ್ತಾರೆ. ಅವರು ಗ್ಯಾಸ್ಟ್ರೈಟಿಸ್ ಮದ್ದು ಕೊಡ್ತಾರೆ ಡಾಕ್ಟ್ರು. ಅವರದ್ದು ಏನು ಎಕ್ಸ್ಪೀರಿಯನ್ಸ್ ಅಂದರೆ, ಅವರು ಸಣ್ಣವರು, ಒಂದು ದಿನಾಲು ಇಂಥದ್ದು ಪೇಷಂಟ್ ಬರ್ತಾ ಇರ್ತಾರೆ, ಹೆಚ್ಚಿನವರಿಗೆ ಗ್ಯಾಸ್ಟ್ರೈಟಿಸ್ ಟ್ರೀಟ್ಮೆಂಟ್ ಕೊಟ್ಟು ಕಡಿಮೆ ಆಗಿರ್ತದೆ, ಹಾಗಾಗಿ ಕೊಟ್ಟು ಕಳಿಸ್ತಾರೆ.
ಅದು ಎಲ್ಲ ಪೇಷಂಟಿಗೂ ಆ ರೀತಿ ಆಗ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೇ ಪೇಷಂಟಿಗೆ ಒಂದು 11 ಗಂಟೆ ಹೊತ್ತಿಗೆ ಎದೆನೋವು ಜೋರಾಗ್ತದೆ. ಎದೆನೋವು ಜೋರಾದಾಗ ಆ ಡಾಕ್ಟರ್ ಅಂತೂ ಇರುವುದಿಲ್ಲ ಅಲ್ಲಿ. ಅವರನ್ನು ಕರ್ಕೊಂಡು ಬರಲಿಕ್ಕೆ ಫೆಸಿಲಿಟಿ ಏನಿದೆ, ಒಂದು ಆಸ್ಪತ್ರೆಗೆ ಉಡುಪಿಗೆ ಬರಬೇಕಂತ ಹೇಳಿದ್ರೆ ಹೆಚ್ಚಾಗಿ ನಮ್ಮಂಥ ಈಗ ಪರಿಸ್ಥಿತಿ ಏನಿದೆ, ಗಂಡ ಮಕ್ಕಳು ಹೊರಗೆ ಪರದೇಶದಲ್ಲಿ, ಅಜ್ಜ ಅಜ್ಜಿ ಮಾತ್ರ ಮನೆಯಲ್ಲಿ. ಒಂದು ಅಜ್ಜನಿಗೆ ಕಾಯಿಲೆ ಶುರುವಾದರೆ ಯಾವುದೋ ರಿಕ್ಷಾ ಕಾರು ಎಲ್ಲನೂ ಕರೆದು ಕನಿಷ್ಠ 1 ಗಂಟೆ ಅವ್ರಿಗೆ ವೆಹಿಕಲ್ ಸಿಗಲಿಕ್ಕೆ, ಆಮೇಲೆ ಒಂದು ಉಡುಪಿ ಅಂತ ಒಂದು ಆಸ್ಪತ್ರೆಗೆ ಬರಲಿಕ್ಕೆ. ಉಡುಪಿ ಅಂತ ಆಸ್ಪತ್ರೆಗೆ ಬರುವುದು ಯಾಕೆ ಹೇಳಿ, ಖಾಲಿ ಒಂದು ECG ಮಾಡಲಿಕ್ಕೆ. ECG ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದು ಒಂದು ECG ಮಾಡಿದಾಗ ಒಂದು ವೇಳೆ ಅವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಆಗ ಡಯಾಗ್ನೋಸ್ ಆಗಲಿ, ಅಲ್ಲಿ ಡಯಾಗ್ನೋಸ್ ಆಗಲಿಕ್ಕೆ ಪುನಃ ಅರ್ಧ ಮುಕ್ಕಾಲು ಗಂಟೆ ಹೋಗ್ತದೆ. ಯಾಕಂದರೆ ಆಸ್ಪತ್ರೆಗೆ ಬರ್ತಾರೆ, ECG ಏನಂತ ಕೇಳಬೇಕು, ECG ಮಾಡಬೇಕು. ECG ಮಾಡಿದನೊಬ್ಬರು ಕನ್ಸಲ್ಟೆಂಟ್ ನೋಡಬೇಕು, 12 ಗಂಟೆ ರಾತ್ರಿ ನಿದ್ದೆಯಲ್ಲಿರ್ತಾರೆ, ಅವರು ಬಂದು ನೋಡುವಾಗ 1 ಗಂಟೆ ಮಿನಿಮಮ್ ಹೋಗ್ತದೆ. ಇದು ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ಮಣಿಪಾಲದಂಥ ಆಸ್ಪತ್ರೆಗೆ ಹೋಗಿ ಅಂತ ಹೇಳುವಾಗ ಅವರಿಗೆ ಕಾಯಿಲೆ ಶುರುವಾಗಿ 7 ಗಂಟೆ ಆಗಿದೆ, ಟ್ರೀಟ್ಮೆಂಟ್ ಶುರುವಾಗ ಬೆಳಗ್ಗೆ ಆಗಿರ್ತದೆ, 12 ಅವರ್ಸ್ ಗ್ಯಾಪ್. ಅದೇ ಒಂದು ವೇಳೆ ಅದೇ ಪೇಷಂಟಿಗೆ ಸಾಯಂಕಾಲ 7 ಗಂಟೆಗೆ ಎದೆನೋವು ಶುರುವಾದಾಗ ಆಗಲೇ ಅಲ್ಲಿ ಒಂದು ECG ಮಾಡುವಂಥ ಫೆಸಿಲಿಟಿ ಇದ್ದಿದ್ರೆ ನೀವು ಅಲ್ಲಿ ಟೈಮ್ ಗ್ಯಾಪನ್ನು ಉಳಿಸ್ಬೋದಾಗಿತ್ತು. ಆ ಫೆಸಿಲಿಟಿ ಯಾಕಿಲ್ಲ? ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 72 ವರ್ಷ ಆಯಿತು. ಯಾಕೆ ಇನ್ನೂ ಸಹ ECG ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಫೆಸಿಲಿಟಿ ಇಲ್ಲ? ಅದಕ್ಕೆ ತಪ್ಪಿ ಯಾರ್ದು? ಡಾಕ್ಟರದ್ದ, ಜನರದ್ದ, ಅಥವಾ ಸರ್ಕಾರದ್ದ? ಎಲ್ಲಿ ನಾವು ತಪ್ಪಿದ್ದೇವೆ? ಅದಕ್ಕೋಸ್ಕರ ನಾವು ಈ ಮುಷ್ಕರ ಮಾಡ್ತಾ ಇದ್ದೇವೆ. ನೀವು ಹೊಡೆಯುವ ಮುಂಚೆ, ಕೈ ಎತ್ತುವ ಮುಂಚೆ ಯೋಚಿಸಿ, ಯಾಕೆ ಈ ರೀತಿ ಆಯಿತು? ಡಾಕ್ಟ್ರಿಂದ ಅದೇ ರೋಗಿ, ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೇನೆ. ಇದೇ ಪೇಷಂಟು ಮಣಿಪಾಲ್ ಆಸ್ಪತ್ರೆಗೆ ಸೇರಿದ ಕೂಡಲೇ BP 80 ಸಿಸ್ಟಾಲಿಕ್ ಆಗಿರ್ತದೆ, BP 80ಕ್ಕೆ ಇಳಿದಿರ್ತದೆ. ಅಲ್ಲೇ ಡಾಕ್ಟ್ರು ರಿಸ್ಕ್ ಅಂತ ಹೇಳ್ತಾರೆ. ಆಮೇಲೆ ಮಗ ಹೊರಡ್ತಾನೆ. ಮಗ ಹೊರಡುವಾಗ ಮೊಬೈಲ್ನಲ್ಲಿ ಯಾವುದೆಲ್ಲ ಡಾಕ್ಟ್ರು ಚೆಸ್ಟ್ ಪೇನು, ಆಮೇಲೆ ಹಾರ್ಟ್ ಅಟ್ಯಾಕು, ECG ಎಲ್ಲವನ್ನು ನೆಟ್ಟಲ್ಲಿ ನೋಡುವಾಗ ಅವನಿಗೆ ಎಲ್ಲ ಮಾಹಿತಿಗಳು ಈಗ ನೆಟ್ಟಲ್ಲಿ ಸಿಗ್ತದೆ. ಅವನಿಗೆ ಆ ಕೂತಲ್ಲೇ ಗೊತ್ತಾಗ್ತದೆ, ನನ್ನ ತಾಯಿಗೆ 7 ಗಂಟೆಗೆ ಎದೆನೋವು ಶುರುವಾಗಿತ್ತು, ಆವಾಗಲೇ ಅದನ್ನು ಇಮಿಡಿಯೇಟ್ ಆಗಿ ಮಣಿಪಾಲಕ್ಕೆ ಹೋಗಿದ್ದರೆ ಯಾವುದೊಂದು ಗೋಲ್ಡನ್ ಪೀರಿಯಡ್, ಅವರು ಬದುಕುವಂತಹ ಚಾನ್ಸ್ ಇತ್ತು ಅಂತೇಳಿ. ಆವಾಗ ನೆಗ್ಲಿಜೆನ್ಸ್ ಅಂತ ಪ್ರಶ್ನೆ ಬರ್ತದೆ. ಆಗ ಅವನು ಖಂಡಿತ ಹೇಳ್ತಾನೆ, 7 ಗಂಟೆಗೆ ಬೆಳಗ್ಗೆ ನಮ್ಮ ಮಧ್ಯಾಹ್ನ ಸಂಜೆ ಹೊತ್ತಿಗೆ ನನಗೆ ಹಳ್ಳಿಯಲ್ಲಿ ನೋಡಿದಂಥ ಡಾಕ್ಟ್ರು ನಿರ್ಲಕ್ಷ್ಯ ಮಾಡಿದ್ರು ಅಂತ. ಅಲ್ಲಿ ಡಾಕ್ಟರ್ ನಿರ್ಲಕ್ಷ್ಯ ಉಂಟು, ನಾನು ಎಕ್ಸ್ಪ್ಲೇನ್ ಮಾಡಿದ ವಿಷಯದಲ್ಲಿ ನಿರ್ಲಕ್ಷ್ಯ ಉಂಟು ಅಂತ ಕೇಳಿ, ಅದು ಈ ಕೇಸ್ನಲ್ಲಿ ಖಂಡಿತ ಆ ಮಗ ಹೇಳ್ತಾನೆ ನಿರ್ಲಕ್ಷ್ಯ ಉಂಟು ಅಂತ. ಯಾಕಂತ ಹೇಳಿದ್ರೆ ಆ ಪೇಷಂಟಿಗೆ ಆಗುವಾಗ ಅದು ನಿರ್ಲಕ್ಷ್ಯ ರೀತಿಯೇ ಕಾಣ್ತದೆ. ಆದರೆ ನಮ್ಮ ಪರಿಸ್ಥಿತಿ ಹಾಗೆ ಇದೆ. ಅದೇ ರೀತಿ ಒಂದು ಕ್ಯಾಶುಯಾಲಿಟಿಗೆ ಬರ್ತೀರಿ, ಕ್ಯಾಶುಯಾಲಿಟಿ ಬಂದಾಗ ಕ್ಯಾಶುಯಾಲಿಟಿಲಿ ಒಂದು ಬೆಡ್ 3 ಬೆಡ್ 4 ಬೆಡ್ ಇರ್ತದೆ, 4 ಬೆಡ್ ಫುಲ್ ಆಗಿರ್ತದೆ. 4 ಬೆಡ್ ಫುಲ್ ಆದಾಗ ಒಂದು ಆಕ್ಸಿಡೆಂಟ್ ಆದ ಪೇಷಂಟ್ ಬಂದರೆ ಅವನು ಎಲ್ಲಿ ಮಲಗಿಸ್ಬೇಕು? ಈಗ ಒಂದು ಆಸ್ಪತ್ರೆಯಲ್ಲಿ ಒಂದು ಆರ್ಥೋಪೆಡಿಕ್ ಸರ್ಜನ್ ಅಂತ ಒಬ್ಬನೇ ಇರ್ತಾನೆ. ಆ ಆರ್ಥೋಪೆಡಿಕ್ ಸರ್ಜನ್ ಅನಂತಕುಮಾರ್ ಹೆಗಡೆ ಅವರ ಕೇಸ್ನಲ್ಲಿ ಹಾಗೆ ಆಗಿದ್ದು. ಆರ್ಥೋಪೆಡಿಕ್ ಸರ್ಜನ್ ಆಪರೇಷನ್ ಮಾಡ್ತಾ ಇದ್ರು ಸಿರ್ಸಿ ಅಂತ ಆಸ್ಪತ್ರೆಯಲ್ಲಿ. ಒಂದು ಆಸ್ಪತ್ರೆ ಒಬ್ಬನೇ ಆರ್ಥೋಪೆಡಿಕ್ ಸರ್ಜನ್, ಅವರು ಯಾವುದೋ ಒಂದು ಫ್ರಾಕ್ಚರ್ ಫೀಮರ್ ಆಪರೇಷನ್ ಮಾಡ್ತಿರುವಾಗ ಇವರ ತಾಯಿಯನ್ನ ಬೆನ್ನೋವಿಗೆ ಕರ್ಕೊಂಡ್ ಬಂದಿದ್ದು. ಅವರು ಆಪರೇಷನ್ ಮುಗಿಸಿ ಬರಬೇಕಾ ಅಥವಾ ಅರ್ಧದಲ್ಲಿ ಬರಬೇಕಾ, ಇವರು ಕಾಯ್ಬೇಕಾ? ನೀವೇ ಯೋಚನೆ ಮಾಡಬೇಕು. ಬಂದ ಕೂಡಲೇ ಹೊಡೆದ್ರು, ಯಾಕೆ ಲೇಟ್ ಬಂದ್ಯಾ ಅಂತೇಳಿ. ಸೊ ಈ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ಚೇಂಜ್ ಮಾಡ್ಲಿಕ್ಕೆ ಇದು ನಮ್ಮ ಉಡುಪಿ ಅಂತ ತಾಲೂಕಿನಲ್ಲಿ ಹೊಡೆಯುವಂಥ ಪ್ರಶ್ನೆಗಳು ತುಂಬ ಕಡಿಮೆ ಇದೆ. ಆದರೆ ದಬಾಯಿಸೋದು, ಜೋರ್ ಮಾಡುವಂಥದ್ದು, ಗುಂಪುಗಟ್ಟಿ ಹೆದರಿಸುವಂಥದ್ದು ಅದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಸಹ ಅಂಥವರೇ. ನಮಗೆ ಹೊಡೆದ್ರೆ ಹೆದರಿಕೆ, ನಮಗೆ ಹೆದರಿಸಿದ್ರೆ ಹೇಳಿ ಮಾಡಿದರೆ ಸಾಕಾಗ್ತದೆ. ಹೆದರಿಸೋದ್ರಿಂದ ಹೊಡೆಯೋದ್ರಿಂದ ಕೆಲವರಿಗೆ ಹೊಡಿಲೇಬೇಕಾಗ್ತದೆ ಇರ್ಬೋದು. ಆದರೆ ಹೊಡೆಯೋದ್ರಿಂದ ಮತ್ತು ಹೆದರಿಸೋದ್ರಿಂದ ಆಗುದಂತ ಹೇಳಿದರೆ ನಾವು ವಿಡ್ರಾ ಆಗ್ತೇವೆ. ನಮ್ಮಿಂದ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹಳ್ಳಿಯ ಡಾಕ್ಟ್ರು 7 ಗಂಟೆಗೆ ಯಾಕೆ ECG ಮಾಡಲಿಲ್ಲ ಅಂತ 100 ಜನ ಹೋಗಿ ದಬಾಯಿಸಿದ್ರೆ ಅವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೊಂದು 1 ಲಕ್ಷದ ECG ಮಿಷಿನ್ ತಂದ್ರೆ ಅವರಿಗೆ ಇಡೀ ವರ್ಷದಲ್ಲಿ 10 ECG ಕೂಡ ಆಗುದಿಲ್ಲ. ಅಲ್ಲಿ ಅವ್ರು ತಂದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸರ್ಕಾರದವರೇ ಕೊಡಬೇಕು, ಎಲ್ಲರೂ ಊರಿನವರೇ ತಂದು ಕೊಡಬೇಕು. ಅವರಂತೂ ತಂದಿಡುದಿಲ್ಲ. ಯಾಕಂದ್ರೆ ಅವ್ರಿಗೆ ECG ಮಿಷಿನ್ ತಂದದು ತುಕ್ಕಿಡಿದು ಹೋಗ್ತಾ ಇಲ್ಲ, ವರ್ಕೌಟ್ ಆಗುದಿಲ್ಲ. ಅಥವಾ ECG ಮಾಡ್ಲಿಕ್ಕೆ ಒಂದು ಜನವನ್ನು ಅಪಾಯಿಂಟ್ ಮಾಡ್ಲಿಕ್ಕೂ ಅವ್ರಿಗೆ ಕೈಯಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಜೀವನವೇ ಕಷ್ಟದಲ್ಲಿ ನಡೀತಾ ಉಂಟಲ್ಲಿ. ಸೊ ಹಾಗಿರುವಾಗ ಅವರನ್ನು ದಬಾಯಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಾಳೆ ಎದನೋ ಬಂದ ಪೇಷಂಟ್ ನನಗೆ ಗೊತ್ತಿಲ್ಲಪ್ಪ, ನೀವು ಹೋಗಿಬಿಡಿ ಅಂತ ಹೇಳ್ತಾರೆ. ಇನ್ನಷ್ಟು ಚರ್ಚೆ ಮಾಡೋಣ ಡಾಕ್ಟರ್. ಒಂದು ವಿರಾಮದ ನಂತರ ವೀಕ್ಷಕರೇ, ವೈದ್ಯರ ಮುಷ್ಕರ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ.
ವೈದ್ಯರ ಮುಷ್ಕರ ಈ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವೈದ್ಯರನ್ನು ನಾನು ಅತಿಥಿಗಳನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ. ಸರ್, ಇಲ್ಲಿ ಒಂದು ಕಡೆಯಲ್ಲಿ ಇವತ್ತು ಪ್ರತಿಭಟನೆ ಆಗ್ತಿದೆ. ಆ ಪ್ರತಿಭಟನೆಗಿಂತ ಮತ್ತೊಂದು ಕಡೆಯಲ್ಲಿ ಬೇಡಿಕೆಗಳು ಸಹ ಇಡ್ತಾ ಇದ್ದಾರೆ ವೈದ್ಯರನವರು. ನಮಗೊಂದು ಕಾನೂನು ರಚಿಸಬೇಕು, ಮತ್ತು ಇನ್ನು ಹಲವಾರು ಸರ್ಕಾರದ ಮುಂದೆ ತಮ್ಮ ಬೇಡಿಕೆಯನ್ನು ಇಡ್ತಿದ್ದಾರೆ. ತಾವು ಹಿಂದಿನಿಂದ ಸಹ ಬೇಡಿಕೆ ಇಡ್ತಾ ಬರ್ತಿದ್ರಿ, ಎಷ್ಟು ಈಡೇರಿದೆ ಇಷ್ಟರವರೆಗೆ, ಮತ್ತೆ ಇವತ್ತಿನ ನಿಮ್ಮ ಪ್ರತಿಭಟನೆ ಬೇಡಿಕೆಗಳೇನೇನಿದೆ? ಅದರ ಮುಂಚೆ ಒಂದು ಕರೆ ಇದೆ ಸರ್, ಯಾರು ನೋಡೋಣ. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನನ್ನ ಹೆಸರು ರಾಘವೇಂದ್ರ ಪ್ರಭು ಅಂತ, ಕರವಾಲು. ಹೇಳಿ ರಾಘವೇಂದ್ರ ಅವರೇ. ಮುಖ್ಯವಾಗಿ ಈಗ ವೈದ್ಯರ ಮೇಲೆ ಏನು ಹಲ್ಲೆ ಪ್ರಕರಣ ಉಂಟು, ಅದಕ್ಕೆ ಫಸ್ಟ್ ಟೈಮ್ ಆಗ್ತಾ ಇಲ್ಲ, ತುಂಬಾ ಕಡೆ ಆಗ್ತಾ ಉಂಟು. ಆದ್ರೆ ಸರ್ಕಾರ ಏನು ಆಗ್ರಹಿಸಿದೆ ಅಂದ್ರೆ ಅದಕ್ಕೆ ಸಪರೇಟ್ ಒಂದು ಕಾನೂನು ಮಾಡ್ಬೇಕು. ಅದರ ಬಗ್ಗೆ ಮುಖ್ಯವಾಗಿ ಏನು ಹಲ್ಲೆ ಆಗ್ತದೆ ಅದರ ವಿಚಾರಣೆ ಕೂಡಲೇ ನೆರವೇರಿಸಬೇಕು, ಮತ್ತು ವೈದ್ಯರಿಗೆ ಸರಿಯಾದ ರಕ್ಷಣೆ ಕೊಡ್ಲೇಬೇಕಾಗ್ತದೆ. ಈಗ ಮುಂದಿನ ದಿನಗಳಲ್ಲಿ ಅವರು ಹೆಲ್ಮೆಟ್ ಹಾಕಿ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕಂತ ಕಾಲ ಬರ್ಬೋದು ಅಂತ ನನ್ನ ಅನಿಸಿಕೆ. ಸರಿ 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 ರಾಘವೇಂದ್ರ, ಧನ್ಯವಾದ. ನಾನು ಕೂಡ ಅದೇ ಕ್ವಶನ್ ಕೇಳಿದ್ರೆ ಕಾಲರ್ಸ್ ಅದೇ ಕೇಳಿದ್ರು. ಕಾನೂನು ಆಗ್ಬೇಕು, ಅದು ಬೇಡಿಕೆ ಇದೆ. ಯಾವ ರೀತಿ ಕಾನೂನು? ಈಗ ಮೊನ್ನೆ ಕಲ್ಕತ್ತಾದಲ್ಲಿ ನಡೆದ ಘಟನೆ, 2-3 ಜನರಿಗೆ ಮೇಜರ್ ಇಂಜುರೀಸ್, ಸಣ್ಣವರಿಗೆ ಬೇರೆಯವರಿಗೆಲ್ಲ ಸ್ವಲ್ಪ ಮೈನರ್ ಇಂಜುರೀಸ್ ಆಗಿದೆ. 200 ಜನ ಲಾರಿಯಲ್ಲಿ ಬಂದಿದ್ದಾರೆ. ಅದೇನಾಗಿದೆ, ಫಸ್ಟ್ ಪೇಷಂಟ್ ಡೆತ್ ಆಗಿದೆ. ಡೆತ್ ಆದಮೇಲೆ ಸ್ವಲ್ಪ ಜಗಳ ಮಾಡಿದ್ದಾರೆ, ಥ್ರೆಟ್ ಕೊಟ್ಟಿದ್ದಾರೆ, ನಾವು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ನಿಮಗೆ ಬಂದು ಹೊಡಿತೇವೆ ಅಂತ, 2 ಗಂಟೆ ಬಿಟ್ಟು ಬರ್ತೇವೆ, ಹೊಡಿತೇವೆ ಅಂತ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ. ಇವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ಗೆ ಇಂಟಿಮೇಷನ್ ಆಗಿದೆ. ಆದರೆ ಈ ಪೊಲೀಸ್ನವ್ರು ಎಂತ ಹೇಳಿದ್ರು, ಅವರು ಹೇಳಿದ್ದಾರೆ ಬರಲಿಕ್ಕಿಲ್ಲ ಅಂತ. 2-3 ಲಾರಿಯಲ್ಲಿ ಒಂದು 200 ಜನ ಬಂದು ಅಷ್ಟೇ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ? ಅರೆಸ್ಟ್ ಆಗಿದ್ರೆ ಇಷ್ಟು ಪ್ರಾಬ್ಲಮ್ ಆಗ್ತಿತ್ತ? ಈಗ ಟ್ರೇಸ್ ಮಾಡೋದು, ಯಾವುದೋ ಒಂದು ರಸ್ತೆ ಬದಿಯಲ್ಲಿ ಕೊಲೆ ಆಯ್ತು, ಟ್ರೇಸ್ ಮಾಡೋದು ಕಷ್ಟ ಉಂಟು. ಇಲ್ಲಿ ಹಾಗಲ್ಲ. ಪೇಷಂಟ್ ಯಾರು, ಅವರದ್ದು ಅಡ್ರೆಸ್ ಉಂಟು, ಅವರ ಮನೆಯವರು ಯಾರು ಗೊತ್ತುಂಟು, ಅವರ ಮನೆಗೆ ಹೋಗಿ ಮನೆಯವರನ್ನ ಎನ್ಕ್ವೈರಿ ಮಾಡಿದ್ರೆ ಯಾರು ಬಂದದಂತ ಗೊತ್ತಾಗ್ತದೆ. ಮತ್ತೆ ಸಿಸಿಟಿವಿ ರೆಕಾರ್ಡಿಂಗ್ ಉಂಟು, ಇಡೀ ಗಲಾಟೆದ ಸಿಸಿಟಿವಿ ರೆಕಾರ್ಡಿಂಗ್ ಉಂಟು, ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಪೊಲೀಸ್ ಇದ್ದಾರೆ, ಅವರೇ ವಿಟ್ನೆಸ್ ಇದ್ದಾರೆ. ಸೊ ಹಾಗಿರುವಾಗ ಅವ್ರು ಮನಸ್ಸು ಮಾಡಿದ್ರೆ 24 ಗಂಟೆ ಒಳಗೆ ಅಟ್ಲೀಸ್ಟ್ ಒಂದು 100 ಜನರನ್ನಾದ್ರೂ ಅರೆಸ್ಟ್ ಮಾಡ್ಬೋದಾಗಿತ್ತು. ಮತ್ತೆ ಈಗ ನೆಗ್ಲಿಜೆನ್ಸ್ ಇರಲಿ ಎಂತದೇ ಇರಲಿ, ಒಂದು ಸಾಮಾನ್ಯ ಮನುಷ್ಯನನ್ನು ಹೊಡೆಯುವ ಹಕ್ಕು ಇನ್ನೊಂದು ಸಾಮಾನ್ಯ ಮನುಷ್ಯನಿಗೆ ಉಂಟ? ಇಲ್ಲಿ ಡಾಕ್ಟರ್ ಅಥವಾ ಅವರು ಇವರು ಪ್ರಶ್ನೆ ಅಲ್ಲ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬನಿಗೆ ಹೊಡ್ಲಿಕ್ಕೆ ಹಕ್ಕು ಉಂಟ? ಇಲ್ಲ ಅಷ್ಟೇ. ಹಾಗಿರುವಾಗ ಈ ನಮ್ಮನೆ ಅಟೆಂಪ್ಟೆಡ್ ಮರ್ಡರ್ ಆದಾಗ ಏನಾಗ್ತದೆ? ನಾನ್ ಬೇಲೆಬಲ್ ಅಫೆನ್ಸ್. ಈ ಅಕಸ್ಮಾತ್ ಇದನ್ನು ಅಟ್ಯಾಕ್ ಆನ್ ಡಾಕ್ಟರ್ ಅಂತ ಕನ್ಸಿಡರ್ ಮಾಡದೆ ಅಟೆಂಪ್ಟ್ ಟು ಮರ್ಡರ್ ಅಂತ ಮಾಡಿಕೊಂಡಿದ್ರೆ, ಅರೆಸ್ಟ್ ಮಾಡಿದ್ರೆ 7 years ಇಂಪ್ರಿಸನ್ಮೆಂಟ್ ಆಗುವಂತ ಒಂದು ಕ್ರೈಮ್. ಹಾಗಿರುವ ನಾನ್ ಬೇಲೆಬಲ್ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ, ಮಾಡ್ಲಿಲ್ಲ. ಯಾಕೆ? ಈ ಸರ್ಕಾರ ಸುಮ್ಮನೆ ಇದ್ದ ಕಾರಣ ಇಷ್ಟೆಲ್ಲ ಪ್ರಾಬ್ಲಮ್ ಆದದ್ದು. ಸರ್ಕಾರದವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಬೇಕು, ಇಲ್ಲ ನೀನೊಂದು ಈ CCTVಯನ್ನು ನೋಡಿಕೊಂಡು ಎನ್ಕ್ವೈರಿ ಮಾಡಿಕೊಂಡು ಇಷ್ಟು ಜನ ಅರೆಸ್ಟ್ ಮಾಡಲೇಬೇಕು. 200 ಜನ ಬಂದದ್ದು ರೆಕಾರ್ಡ್ ಆಗಿದೆ. ಮತ್ತೆ ಅವ್ರು ಯಾವ ವೆಹಿಕಲ್ ಅಲ್ಲಿ ಬಂದಿದ್ದಾರೆ, ಆ ಕೆಲವು ವೆಹಿಕಲ್ ಅನ್ನು ಗಡಿಬಿಡಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರು ಅದರದ್ದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ನೋಡಿದ್ರೆ ಅದು ಓನರ್ ಯಾರಂತ ಸಿಗುದಿಲ್ವಾ, ಹುಡುಕ್ಲಿಕ್ಕೆ ಆಗುದಿಲ್ವಾ? ಮನಸ್ಸು ಮಾಡಿದ್ರೆ ಆಗ್ತದೆ. ಬೇಸಿಕಲಿ ಮನಸ್ಸಿಲ್ಲದಿದ್ದಾಗ ಈ ತರದ ಪ್ರಾಬ್ಲಮ್. ಮನಸ್ಸು ಮಾಡ್ಲಿಕ್ಕೆ ಇಲ್ಲದ್ದು ಅಥವಾ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂಥದ್ದು, ಅದು ಇರುವಂತ ವ್ಯತ್ಯಾಸ. ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲದು ಇರೋದು ಬೇರೆ, ಇವರು ಯಾರು ಅಟ್ಯಾಕ್ ಮಾಡಿದ್ದಾರೆ ಅವರನ್ನು ಪ್ರೊಟೆಕ್ಟ್ ಮಾಡುವ ಇಂಟೆನ್ಷನ್ ಇದ್ರೂ ಅದೊಂದು ಬೇರೆ. ಇದು ಸಿಂಪಲ್ ಘಟನೆಯನ್ನು ನಾವು ಹೈಪರ್ ಆಗಿ ನಾವು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಅದು ನಡೆದಿರುವಂತಹ ಘಟನೆಗೆ ಅದು ಏನು ಅದನ್ನು ತಣ್ಣಗೆ ಮಾಡಬೇಕಾಗಿತ್ತು, ಅದನ್ನು ಮಾಡಬೇಕಾದಂತಹ ಒಂದು ಪ್ರಯತ್ನ ನಡೆದೇ ಇರೋದ್ರಿಂದ ಈ ಯಾರು ಹಲ್ಲೆಗೊಳಗಾದ ವ್ಯಕ್ತಿಗೆ ಯಾರಿಂದೂ ಸಹಾನುಭೂತಿ ಸಹಕಾರ ಸಿಕ್ಕದೇ ಇದರಿಂದ ನಾವು ಡಾಕ್ಟರ್ಸ್ ವೆಟರ್ನಿಟಿ ಅವರೊಟ್ಟಿಗೆ ಸೇರಿಕೊಳ್ಳಲೇಬೇಕಾಗ್ತದೆ. ಅವನಿಗೆ ಈಗ ಸಹಾನುಭೂತಿ ತೋರಿಸಿಗೆ ನಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಮತ್ತೆ ನಾವು ಕಳೆದ ಬಾರಿ ಒಂದು ಗಮನಿಸಿ, ಮತ್ತೆ ನೀವು ಹೇಳಿದ್ರೆ ಆ ಕಾನೂನು ವಿಷಯ ಅಂತ ಕಾನೂನು ವಿಷಯ. ಹೌದು, ವೈದ್ಯರ ಮೇಲೆ ಒಂದು ಕಾನೂನು ವಿಷಯ, ವೈದ್ಯರ ಮೇಲೆ ಹಲ್ಲೆ ಬಗ್ಗೆ ಒಂದು ಕಾನೂನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದದ್ದು ಒಂದು ಆಗಿತ್ತು. ನಮ್ಮ ಡಾಕ್ಟರ್ VS ಆಚಾರ್ಯರು ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಅವರೊಂದು ಎಸ್ಟ್ರಾಸಿಟಿ ಅಗೇನ್ಸ್ಟ್ ಮೆಡಿಕಲ್ ಪ್ರೊಫೆಷನ್ ಅಂತ ಹೇಳುವಂಥ ಕಾಯ್ದೆ ಅಂತಂದಿದ್ರು. ಅದು ಆಗಿನ ಕಾಲದಲ್ಲಿ ಅತ್ಯುತ್ತಮ ಕಾಯ್ದೆ ಆಗಿತ್ತು. ಆದರೆ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಅದು ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಕೊಟ್ಟಿದ್ದವರು. ಯಾರೇ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ರೆ ಅವರನ್ನು ನೇರವಾಗಿ ಅರೆಸ್ಟ್ ಮಾಡಬೇಕು, 3 ವರ್ಷಗಳ ಶಿಕ್ಷೆ, ಜಾಮೀನು ಇಲ್ಲ ಅಂತ ಕೊಟ್ಟಿದ್ರು. ಜಾಮೀನಿಲ್ಲ. ನಮ್ಮಲ್ಲಿ ಜಾಮೀನು ಇಲ್ಲ ಅಂತ ಹೇಳುವಂಥದ್ದು ನಮ್ಮ ದೇಶದಲ್ಲಿ ಭಾರಿ ಪ್ರೀತಿಯ ವಿಷಯ ಜನರಿಗೆ. ಯಾಕಂತೇಳಿ ನಮ್ಮಲ್ಲಿ ಕಾನೂನು ಭಯಂಕರ ಸ್ಲೋ. ಯಾಕಂತೇಳಿದ್ರೆ ನೀವು ಕಳೆದ 20 ವರ್ಷದ ಹಿಂದೆ ಕೊಲೆಯಾದ ಒಂದು ಇದನ್ನು ಕೇಳಿದರೆ ಅದು ಮೊನ್ನೆ ಖುಲಾಸೆ ಆಯಿತು ಅಂತೇಳಿ 25 ವರ್ಷದ ನಂತರ ಪೇಪರಲ್ಲಿ ಬರ್ತದೆ. ಈಗ ಜಾಮೀನು ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವನು ಕೊಲೆ ಮಾಡ್ತಾನೆ, ಬೆಳಗ್ಗೆ ಕೊಲೆ ಮಾಡ್ತಾನೆ, ಮಧ್ಯಾಹ್ನ ಜಾಮೀನಿಂದ ಹೊರಗೆ ಬರ್ತಾನೆ, ಆಮೇಲೆ 20 ವರ್ಷ ತಿರುಗ್ತಾ ಇರ್ತಾನೆ, ಏನೂ ಆಗುದಿಲ್ಲ ಅವನಿಗೆ. ನಮ್ಮಲ್ಲಿ ಜಾಮೀನು ಇದ್ದ ಕೂಡಲೇ, ಯಾಕಂದ್ರೆ ನ್ಯಾಯಾಂಗ ಅಷ್ಟು ಸ್ಲೋ ಇದೆ. ನಮ್ಮಲ್ಲಿ ಜಾಮೀನು ಇದ್ರೆ ಏನಾಗ್ತದೆ, ಜಾಮೀನು ಇಲ್ಲದಿದ್ರೆ ಅಟ್ಲೀಸ್ಟ್ ಅವನು ಅರೆಸ್ಟ್ ಆಗ್ತಾನೆ.
ಅರೆಸ್ಟ್ ಆಗಿ ಇದೊಂದು FIR ಆಗೋ ತನಕ ಆದರೂ ಅವನು ಒಳಗಿರ್ತಾನೆ, ಕನಿಷ್ಠ ಅಷ್ಟಾದರೂ ಶಿಕ್ಷೆ ಸಿಗ್ತದಲ್ಲ ಅಂತ ಒಂದು ಸಮಾಧಾನ ನಮಗೆ. ಹಾಗಾಗಿ ನಾವು ಡಾಕ್ಟರ್ ಮಾತ್ರ ಅಲ್ಲ, ಎಲ್ಲರ ಜನರು ಅದನ್ನೇ ಹೇಳೋದು. ಏನೋ ಒಂದು ಅಪರಾಧ ಆಗಲಿ, ದೌರ್ಜನ್ಯ ಗಿರ್ಜನ್ಯ ವರದಕ್ಷಿಣೆ ದೌರ್ಜನ್ಯ ಇದೆ, ಅದಕ್ಕೂ ನಾನ್ ಬೇಲೇಬಲ್ ಅಫೆನ್ಸ್. ಸರ್ಕಾರಕ್ಕೂ ಸಹ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ನೀವೊಂದು ತಪ್ಪು ಮಾಡಿದಾಗ ನಿಮಗೊಂದು 15 ದಿವಸದಲ್ಲಿಯೋ 3 ತಿಂಗಳಲ್ಲೋ ಶಿಕ್ಷೆ ಆಗ್ತಂತಾದ್ರೆ ಅವನು ಅರೆಸ್ಟ್ ಮಾಡುವ ಅಗತ್ಯ ಏನುಂಟು? ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅವನು ಅರೆಸ್ಟ್ ಆಗಲಿಲ್ಲ ಅಂದ್ರೆ ಅವನು ಓಡಿ ಹೋಗ್ತಾನೆ, ಆ ಓಡಿಯೋದು ಮತ್ತೆ ಸಿಗುವುದೇ ಇಲ್ಲ. ಅಥವಾ ಸಿಕ್ಕಿಬಿದ್ರೂ ಸಹ ಅವನು ಜಾಮೀನು ತಗೊಂಡು ಹೊರಗೆ ತಗೊಂಡು ಬಂದು ಒಂದು 2 ವರ್ಷ 25 ವರ್ಷ ಆಗುವ ಹೊತ್ತಿಗೆ ಅವನು ಖುಲಾಸೆ ಆಗ್ತಾನೆ. ಹಾಗಾಗಿ ಅವನಿಗೆ ಶಿಕ್ಷೆ ಅಂತ ಹೇಳಿದ್ರೆ ಅಪರಾಧ ಮಾಡಿ ಅರೆಸ್ಟ್ ಆಗಿ ಎಷ್ಟು ವರ್ಷ ಜೈಲಲ್ಲಿದ್ದ, ಎಷ್ಟು ಸಮಯ ಜೈಲಲ್ಲಿದ್ದ ಅದೇ ಶಿಕ್ಷೆ, ಅದಕ್ಕಿಂತ ಜಾಸ್ತಿ ಶಿಕ್ಷೆ ಇಲ್ಲ. ಹಾಗಾಗಿ ವರದಕ್ಷಿಣೆ ಕಾಯ್ದೆಯಲ್ಲೇ ಆಗಲಿ ಅಥವಾ ಏನು SC/ST ದೌರ್ಜನ್ಯ ಕಾಯ್ದೆ ಆಗಲಿ ಅಥವಾ ಈ ನಮ್ಮ ಈ ಡಾಕ್ಟರ್ದು ಇದಲ್ಲೇ ಆಗಲಿ ಎಲ್ಲರೂ ಹೇಳುವಂಥದ್ದು ನಾನ್ ಬೇಲೇಬಲ್ ಅಫೆನ್ಸ್ ಮಾಡಿ. ಯಾಕೆಂದರೆ ಬೇಲೇಬಲ್ ಅಫೆನ್ಸ್ ಮಾಡಿದರೆ ಶಿಕ್ಷೆ ಇಲ್ಲ ಅಂತಲೇ ಅರ್ಥ. ಸೊ ಹಾಗೆ ಸಹ ಏನಾಯಿತು, ನಮ್ಮ ಈ ಕರ್ನಾಟಕದಲ್ಲಿರುವಂಥ ಕಾಯಿಲೆ ಅವರು ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಹೇಳಿದ್ರು ಸಹ ಅದನ್ನು ಟೆಕ್ನಿಕಲ್ ಎರರ್ ಮಾಡಿದರು. ಅದು ನಾನ್ ಬೇಲೇಬಲ್ ಅಫೆನ್ಸ್ ಆಗಬೇಕಾದ್ರೆ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ 7 ಇಯರ್ಸ್ ಆಗಬೇಕಿತ್ತು. ಅದರಲ್ಲಿ ಅವರು 3 ಇಯರ್ಸ್ ಅಂತ ಮಾಡಿದರು. ಅದು 3 ಇಯರ್ಸ್ ಆದ್ದರಿಂದ ಅದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಯಾವುದು ಹೊಳತ್ತಿದೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ಈಗ ನಾನ್ ಬೇಲೇಬಲ್ ಅಫೆನ್ಸ್ಗೆ ಬಂತದ್ದು. ನಾನ್ ಬೇಲೇಬಲ್ ಅಫೆನ್ಸ್ ಆದ ಕೂಡಲೇ ನೀವು ಒಂದು ಸಣ್ಣದು ಕಾರ್ನಲ್ಲಿ ಒಂದು ಆಕ್ಸಿಡೆಂಟ್ ಮಾಡಿ ಅದರಲ್ಲಿ ಏನು ಪೆಟ್ಟಿಗೆಟ್ಟಾಗದೇ ಇದ್ದರೆ ನಿಮ್ಮನ್ನು ಅರೆಸ್ಟ್ ಮಾಡಿದ ಹಾಗೆ ಮಾಡ್ತಾರೆ, ಅದನ್ನು ಸಂಜೆ ಹೊತ್ತಿಗೆ ಬಿಡ್ತಾರೆ. ಇದು ಡಾಕ್ಟರ್ದು ಹಲ್ಲೆ ಸಹ ಹಾಗೆ. ಈಗ ಪಾಪ ಹುಡುಗನ ಮೆದುಳು ಹೊರಗೆ ಬರುವಾಗಿ ಹೊಡೆದಿದ್ದಾರೆ, ಆದರೂ ಅದು ನಾನ್ ಬೇಲೇಬಲ್ ಅಫೆನ್ಸ್ ನಮ್ಮ ಕರ್ನಾಟಕದಲ್ಲಿ ಆಗಿದ್ದರೆ. ನಾವೀಗ ಕರ್ನಾಟಕದಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದರೆ ಅದನ್ನು ನೀವು ನಾನ್ ಬೇಲೇಬಲ್ ಅಫೆನ್ಸ್ ಮಾಡಿ. ಯಾಕಂದರೆ ಅಟ್ಲೀಸ್ಟ್ ಅವನು ಎಷ್ಟು ದಿನ ಅರೆಸ್ಟ್ ಆಗಿರ್ತಾನೆ ಅಷ್ಟಾದರೂ ಒಂದು ಶಿಕ್ಷೆ ಸಿಗುತ್ತೆ, ಇಲ್ಲಾಂದರೆ ಭಯ ಅಂತ ಇರೋದಿಲ್ಲ. ಯಾಕಂದರೆ ಕ್ರಿಮಿನಲ್ ಮೆಂಟಾಲಿಟಿ ಅವರಿಗೆ ನಾನೊಂದು 15 ದಿನ ಆದರೂ ಜೈಲಲ್ಲಿ ಇರ್ತೇನೆ ಅಂತ ಹೇಳುವಂಥ ಭಯ ಇದ್ದರೆ ಮಾತ್ರ ಅವರು ಕ್ರಿಮಿನಲ್ಸ್ ಕೆಲಸ ಮಾಡೋದಿಲ್ಲ. ನೀವು ಬೆಳಗ್ಗೆ ಮಾಡಿ ಸಾಯಂಕಾಲ ಬಿಡ್ತಾರೆ ಆದರೆ ಅದು ಅವರಿಗೆ ನಿತ್ಯವೂ ನಡೆಯುವಂಥ ಕೆಲಸ. ಅದೇನು ದೊಡ್ಡ ಕೋರ್ಟಿಗೆ ಹೋಗಿ ಬರೋದೊಂದು ಚಾ ಕುಡಿದು ಬಂದ ಹಾಗೆ ಅಷ್ಟೇ. ಸೊ ಹಾಗಾಗಿ ನೀವು ಹೊಡಿತಾರೆ ಬಡಿತಾರೆ, ಆಮೇಲೆ ಹಾಗೆ ಅವರು ಬೆಳಗ್ಗೆ ಹೋಗಿ ಮಧ್ಯಾಹ್ನದವರೆಗೆ ಬಂದ ಅಲ್ಲೂ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ, ಇಬ್ಬರನ್ನ ಭೇಟಿ ಮಾಡಿಕೊಂಡು ಬಂದ ಹಾಗೆ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನಾವು ನಾನ್ ಬೇಲೇಬಲ್ ಇದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ದೇಶದಲ್ಲಿ ಕೇವಲ 19 ರಾಜ್ಯಗಳಲ್ಲಿ ಮಾತ್ರ ಇಂತಹ ಕಾನೂನು ಉಂಟು. 19 ಉಳಿದ ರಾಜ್ಯಗಳಲ್ಲಿ ಇಲ್ಲ. ಆಮೇಲೆ ಒಬ್ಬರದ್ದು ಒಂದೊಂದು ತರ ಕಾನೂನು ಇದೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೇವೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾನೂನು ತನ್ನಿ. ನಿಮಗೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ತರಲಿಕ್ಕೆ ಯಾರ ಸಹಾಯ ಬೇಡ, ನೀವು 15 ದಿವಸದಲ್ಲಿ ತಗೊಂಬಂದು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತೀರಿ. ಈಗ ಡಾಕ್ಟರ್ನ ಪ್ರೊಟೆಕ್ಷನ್ ಮಾಡುವಂತ ಕಾಯಿಲೆಗಾಗುವಾಗ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಇಮಿಡಿಯೇಟ್ ಆಗಿ ಯಾಕೆ ಮಾಡಬಾರ್ದು? ಇಷ್ಟೊಂದು ಹಲ್ಲೆಗಳು ಇಷ್ಟೊಂದು ಕಂಟಿನ್ಯೂಸ್ ಆಗಿ ನಡೀತಾ ಇರುವಾಗ ಯಾಕೆ ನಿಮಗೆ ಎಚ್ಚೆತ್ತುಕೊಳ್ಬಾರ್ದು ಅಂತ ಹೇಳುವಂತಹದ್ದು ನಾವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡ್ತಾ ಇದ್ದೇವೆ. ಈ ಕಾನೂನು ಬಂದಿದ್ರಿಂದ ಏನು ಲಾಭ ಅಂತ ಇನ್ನೊಂದು ವಿಷಯ ಇದೆ. ಕಾನೂನು ಬಂದ ಕೂಡ ಕಾನೂನಿಗೆ ಹೆದರದವರು ಏನು ಮಾಡೋದಿಲ್ಲ, ಹೊಡೆದವರು ಓಡಿ ಹೋಗ್ತಾರೆ, ಮತ್ತೆ ಇವರಿಗೆ ಸಿಗುದೂ ಇಲ್ಲ. ಯಾಕಂದ್ರೆ ಎದುರಲ್ಲಿದ್ದರೂ ಕೆಲವರಿಗೆ ಕಾಣುವುದಿಲ್ಲ, ಯಾಕಂದ್ರೆ ನಾವು ಸಿಗುದಿಲ್ಲ ಅಂತ ಹೇಳ್ತಾರೆ, ಎದುರಲ್ಲೇ ಕೂತಿರ್ತಾನೆ. ನಿಮ್ಗದು ಗೊತ್ತಿದೆ, ನಮ್ಮ ಡಾಕ್ಟರ್ಸಿಗೆ ಮಾತ್ರ ಅಲ್ಲ ಬೇರೆ ವಿಷಯದಲ್ಲೂ ಹಾಗೆ ಆಗ್ತದೆ. ನಾನು ಯಾಕೆ ಕಾನೂನಿದ್ರೆ ಏನು ಲಾಭ ಅಂತ ಹೇಳಿದ್ರೆ, ನೀವು ಒಂದು ಕಡೆ ರಸ್ತೆಯಲ್ಲಿ ಸಿಗರೇಟ್ ಸೇದುವುದು ಅಪರಾಧ, ಇಲ್ಲಿ ಅಪರಾಧ ಅಂತಂದು ಬೋರ್ಡ್ ಹಾಕಿದ್ರೆ 10 ಜನ ಸಿಗರೇಟ್ ಸೇದುವವರಿದ್ರೆ 9 ಜನ ಸಿಗರೇಟ್ ತೆಗೆಯುವುದಿಲ್ಲ. ಯಾಕಂದ್ರೆ ಬೋರ್ಡ್ ಉಂಟಲ್ಲ, ಒಂದು ಭಯ ಅಂತ ಇರ್ತದೆ. ಒಬ್ಬನಿಗೆ ಭಯವೇ ಇರುವುದಿಲ್ಲ. ಅವನನ್ನು ನೀವು ಕೋರ್ಟಿನ ಭಯದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಬೇರೆ ಮಾರ್ಗೋಪಾಯ ಬೇಕು ಅವನನ್ನು ಬಗ್ಗಿಸಬೇಕಾದ್ರೆ. ಆದರೆ ಅಟ್ಲೀಸ್ಟ್ 9 ಜನರು ಸಿಗರೇಟ್ ಹೇಳುವುದಿಲ್ವಲ್ಲ. ಅದೇ ರೀತಿ ವೈದ್ಯರ ಮೇಲೆ ಹಲ್ಲೆ ಮಾಡುವಂಥದ್ದು ಅಪರಾಧ ಅಂತ ಹೇಳುವಂಥ ಒಂದು ಜಾಮೀನು ರಹಿತ ಅಪರಾಧ ಅಂತ ಆದಾಗ 10 ಜನರಲ್ಲಿ 9 ಜನರಿಗೆ ಒಂದು ಭಯ ಇರ್ತದೆ. ಅಟ್ಲೀಸ್ಟ್ ಅವರ ತಮ್ಮನ್ನು ತಾವು ರಿಸ್ಟ್ರಿಕ್ಟ್ ಮಾಡಿಕೊಳ್ತಾರೆ. ಈ ತಮಗೆ ಕೆಲವೊಮ್ಮೆ ಉದ್ವೇಗ ಆಗ್ತದೆ. ನಾನು ಹೇಳಿದೆ, ಆ ಕ್ಯಾಶುಯಾಲಿಟಿಯಲ್ಲಿ 10 ಪೇಷಂಟ್ ಮಲಗಿರುವಾಗ 11 ಬಂದಾಗ ಅವನಿಗೆ ಇಮಿಡಿಯೇಟ್ ಬೆಡ್ ಬೇಕಂತ ಅವನಿಗೆ ಇರ್ತದೆ, ಸಹಜ. ನಾನು ಬಿದ್ದು ಬಂದು ನನಗೆ ಸಹ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕಂತ ನಮ್ಗೆ ಇರ್ತದೆ. ಅದರಲ್ಲಿ ಜಾಗ ಇಲ್ವಲ್ಲ, ಒಂದು 20 ನಿಮಿಷ ಕಾಯಿಲೆ ಬೇಕಲ್ವಾ. ಸೊ ಆವಾಗ ಎದ್ದು ಬಿದ್ದು ಹೊಡಲಿಕ್ಕೆ ಬಡಲಿಕ್ಕೆ ಬಂದರೆ ಅಲ್ಲಿ ಬೋರ್ಡ್ ಇದ್ದರೆ ಆಗ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ. ನನಗೆ ಸ್ವಲ್ಪ ಸಣ್ಣ ಗಾಯ ಆದ್ದು, ನಾನು ಸ್ವಲ್ಪ ವೆಯ್ಟ್ ಮಾಡ್ಬೋದು ಅಂತ ಅವನು ತಲೆಯಲ್ಲಿ ಯೋಚನೆ ಮಾಡಿಕೊಳ್ತಾನೆ. ಅದು ಕೆಲವರು ಇರ್ತಾರೆ, ಅದು ಕ್ರಿಮಿನಲ್ ಮೆಂಟಾಲಿಟಿ ಕಿಡಿಗೇಡಿಗಳು. ಅವರನ್ನು ನೀವು ಅದು ಅವರಿಗೆ 20 ನಿಮಿಷ ಅಲ್ಲ, 1 ನಿಮಿಷ ಲೇಟ್ ಆದರೂ ಸಹ ಅವರು ಬರುವಾಗಲೇ ಗಲಾಟೆ ಮಾಡ್ಕೊಂಡು ಬರ್ತಾರೆ. ನಿಮಗೆ ನಮ್ಮ ಆಸ್ಪತ್ರೆಗೆ ಬನ್ನಿ, ಕೆಲವೆಲ್ಲ ನಾವು CCTVಯಲ್ಲಿ ತೋರಿಸ್ತೇವೆ, ತೆಗೆದಿಟ್ಟಿದ್ದೇವೆ. ಅವ್ರು ಒಳಗೆ ಬರುವಾಗಲೇ ಗಲಾಟೆ ಮಾಡ್ಕೊಂಡು ಬಂದಿರ್ತಾರೆ. ಹಾಸ್ಪಿಟ್ಲ್ ಹತ್ತುವಾಗಲೇ ಅವ್ರದ್ದು ಗಲಾಟೆ ಸ್ಟಾರ್ಟ್ ಆಗಿರ್ತದೆ. ಒಳಗೆ ಕ್ಯಾಶುಯಾಲಿಟಿ ಬರೋದು ಮತ್ತೆ ಆಯ್ತು ಗೊತ್ತಾ. ಅಂದ್ರೆ ಅವ್ರು ಗಲಾಟೆ ಮಾಡ್ಲಿಕ್ಕೆ ಬರುವಾಗಲೇ ಗಲಾಟೆ ಮಾಡ್ಕೊಂಡು ಅಂತಲೇ ಬರುವಂಥದ್ದು. ಎಂಥ ಪೇಷಂಟ್ಗಳಿದ್ದಾರೆ, ಕೆಲವರು ಕಿಡಿಗೇಡಿಗಳು, ಅವರು ಕುಡಿದು ಬಂದು ಯಾರೊಟ್ಟಿಗೆ ಹೊಡೆದು ಗಲಾಟೆ ಮಾಡ್ಕೊಂಡಿರ್ತಾರೆ, ಬಂದು ಎಲ್ಲಾ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಆಮೇಲೆ ವಾಪಸ್ ಹೋಗುವಾಗ ನೀವು ಕೊಟ್ಟರೆ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಅಂದ್ ಯಾಕೆ ಬಿಲ್ ಕಟ್ಟುವಾಗ ಪುನಃ ಕಟ್ಟಬೇಕಲ್ಲ, ಕಟ್ಟದೆ ಹೋಗ್ಲಿಕ್ಕೆ. ಯಾಕೆ ರಾತ್ರಿ ಹೊತ್ತಿಗೆ ಅವ್ರದ್ದು ಗಲಾಟೆ? ಯಾಕೆ ರಾತ್ರಿ ಹೊತ್ತಿಗೆ ರಿಸೆಪ್ಷನ್ ಕೌಂಟರ್ ಒಬ್ಳು ಹುಡುಗಿ ಇರ್ತಾಳೆ,
ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಇರ್ತಾನೆ, ಒಬ್ಬ ಡ್ಯೂಟಿ ಡಾಕ್ಟರ್ ಹೊರಗಡೆ ಇರ್ತಾರೆ, ಒಬ್ಬ ನರ್ಸ್ ಇರ್ತಾಳೆ. ಅವರಿಗೆ ನಮ್ಮನ್ನು ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದು ಅವ್ರಿಗೆ ಗ್ಯಾರಂಟಿ ಗೊತ್ತಿರ್ತದೆ. ಹೇಗೆ ದುಡ್ಕೊಂಡು ಹೋಗ್ಬೋದು ಹೇಳಿ. ಹೇಗೆ ದುಡ್ಕೊಂಡು ಹೋಗುದು ಅಂತ ಕ್ರಿಮಿನಲ್ ಮೆಂಟಾಲಿಟಿ ಅವರಿಗೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 10 ಜನರಲ್ಲಿ 9 ಜನರನ್ನಾದ್ರೂ ಈ ತರದ ಕಾನೂನು ಇದ್ರೆ ನಾವು ಬಂದೋಬಸ್ತ್ ಒಂದು 10 ಬಸ್ಸಿನಲ್ಲಿ ಇಡ್ಲಿಕ್ಕೆ ಸಾಧ್ಯ ಇದೆ. ಆ 1% ಅದು ಈ ಉಪಾಯ ಸಾಕಾಗುದಿಲ್ಲ. ಯಾಕಂದ್ರೆ ಅವರು ಕಾನೂನನ್ನು ಮೀರಿ ಹೋದವರು, ಅವರಿಗೆ ಹಿಂದ್ಗಡೆಯಿಂದ ಸಪೋರ್ಟ್ ಇರ್ತದೆ, ತಾನು ಅದು ಮತ್ತೆ ಆ ರೀತಿ ಹೇಗೆ ಜಂಪ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರ್ತದೆ. ಅಂತವ್ರಿಗೆ ಬೇರೆ ಉಪಾಯ ಬೇಕಾಗ್ತದೆ. ಸರಿ ಸರಿ ಸರಿ. ಕೊನೆಯದಾಗಿ ನಿತ್ಯಾನಂದ ಒಳಕಡಲ್ಲಿ ಏನು ಹೇಳ್ತೀರಿ? ಅದೇ ನಾನು ಮೊದಲೇ ಹೇಳಿದ್ದೇನೆ, ಫಸ್ಟ್ ಬರುವಾಗಲೇ ಹೇಳಿದ್ದೇನೆ, ಡಾಕ್ಟರ್ಸ್ ಅಂದ್ರೆ ದೇವರ ಸಮಾನ ಅಂತ ಹೇಳಿ. ಹಾಗೆ ಈಗ ನಾವು ಅವರ ವಿರುದ್ಧವಾಗಿ ನಾನು ಮಾತಾಡಿದ್ರು ಕೂಡ ಪಬ್ಲಿಕ್ನವ್ರು ಏನು ಹೇಳ್ತಾರೆ, ಮರಲಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೀಗ ಉಂಟು, ಈಗ ಅವರು ಹೇಳಿದಾಗೆ ನಂತರ ಸಹ ಏನು ಬಂಡವಾಳ ನಂತರ ಸಹ ಉಂಟು, ಇಲ್ಲ ಅಂತ ಏನಿಲ್ಲ. ಈಗ ಇಲ್ಲಿ ಎದುರುದು ಯಾಕೆ, ಇಲ್ಲಿ ಡಾಕ್ಟರ್ಸ್ ಎದುರುದು ಯಾಕೆ, ಇವರು ಮಾಡುವ ಇದಕ್ಕೆ ಅಲ್ಲ, ಬಿಲ್ಲಿಗೆ ಎದುರು. ಈಗ ಪಾಪ ಇವರೆಲ್ಲ ಏನು ಇದ್ರದ್ದು ನಮ್ಮ ಏನು ಹೇಳ್ತಾರೆ ಮನೆಯ ಡಾಕ್ಟರ್ ಅಂತ, ಅದಕ್ಕೆ ಅಂತ ಹೇಳ್ತಾರೆ ಫ್ಯಾಮಿಲಿ ಡಾಕ್ಟರ್ಸ್ ಇವರು. ಈ ಕೆಲವು ಕಡೆಯಲ್ಲಿ ಇದ್ದಾರೆ ನೋಡಿ. ಇವತ್ತಿನ ಘಟನೆ ಹೇಳ್ತಾನೆ ಸರ್. ಇವತ್ತು ನನಗೆ ಬೆಳಿಗ್ಗೆ ಒಬ್ಬರು ಬಂದರು, ನನ್ನ ಹತ್ರ ಶೀತಲೀಕರಣದ ಮೋರ್ಚರ್ ಇದೆ, ನಮಗೆ ಇವತ್ತೊಂದು ಮೋರ್ಚರ್ ಬೇಕು ಮಾರ್ರೆ, ಒಬ್ಬರು ಫಾರಿನಲ್ಲಿ ಬರಲಿಕ್ಕಿದ್ದಾರೆ, ಒಂದು ಕಡೆಯಲ್ಲಿ ಇದ್ದಾರೆ, ಅವರು ಹೋಗಿದ್ದಾರೆ ಅಂತ ಹೇಳಿದರು. ಬೆಳಿಗ್ಗೆ ಹೇಳಿದರು, ಆಯಿತು ಮಾರ್ರೆ ನಂತರ ಉಂಟು ಅಂತ ಹೇಳಿದರು. ರಾತ್ರಿ ಪುನಃ 7 ಗಂಟೆಗೆ ಬಂದರು, ಇಜಿ ಆತುಜಿ ಮಾರ್ರೆ ವಾಯಬರ್ ಕಾಂಡೆ ಬರ್ಪನು ಅವು ಕುಡಲ ಅಲ್ಲೇ ಉಲಾಡೆ ದೀತಾರೆ, ಐಸ್ ಹೊಡೆದೀತಾರೆ, ಇನ್ನು ಪೊಡ್ಚಿ ಎಲ್ಲ ಕೊರಕ ಅಂತದೆ. ಯಾಕೆ ಯಾವುದು ಹೋಗಿದೆ ಬಿಲ್ಲಿಗೆ. ಈಗ ಕೆಲವೊಮ್ಮೆ ಈಗ ತಾವು ನಮ್ಗೆ ಇದು ಮಾಡ್ಬೇಕಂತ ಹೇಳಿದ್ರೆ ತಾವು ಬಿಲ್ಲಿನ ಬಗ್ಗೆ ಹೇಳಿದ್ರೆ ಅದಕ್ಕೆ ನಾನು ಹೇಳಿದ್ದು, ಆ ಬಿಲ್ಲಿಗೋಸ್ಕರ ಕೆಲವರೆಲ್ಲ ಒಂದು ಲೂಟುದು ನೋಡಿದರೆ ಅದು ಹೇಳಿ ಪ್ರಯೋಜನ ಇಲ್ಲ, ಯಾರೂ ಆಗ್ತದೆ. ಈಗ ಒಂದು ಮನುಷ್ಯ ಹೋಗುವಾಗ ಅವಂತರ ನೋಡ್ತಾರೆ ದುಡ್ಡು ಉಂಟಲ್ಲ, ದುಡ್ಡು ಇರಲಿ ಇಲ್ಲದಿರಲಿ, ಕೆಲವು ಕಡೆಯಲ್ಲಿ ಮಾಡುವಂಥ ಅದು ನಾವು ಹೇಳ್ಬಾರ್ದು. ಯಾಕಂದ್ರೆ ನಾವು ದೇವರು ಅಂತೇಳಿ ನಂಬಿ ಈಗ ಆಗಿದೆ. ಈಗ ನಾವು ಇಷ್ಟು ಹೇಳಿದಕ್ಕೆ ಕೆಲವರು ನಂಗೆ ಬೈತಾರೆ. ಉತ್ತರ ಕೊಡ್ತೇನೆ. ನೀವು ಹೇಳಿದ ಪ್ರಶ್ನೆಗೆ ತುಂಬಾ ಒಳ್ಳೆ ಉತ್ತರ ಕೊಡ್ತೇನೆ ನಾನು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಬ್ಬ ರೋಗಿ ಒಂದು ಜ್ವರ ಬಂತು ಅಥವಾ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳುವಾಗ ಟ್ರೀಟ್ಮೆಂಟ್ಗೆ 10 ಆಪ್ಷನ್ಸ್ ಇದ್ರೆ ಆವಾಗ 10 ಆಪ್ಷನ್ ಇದ್ದ ಕಡೆಯಲ್ಲಿ ಕಾಂಪಿಟೇಷನ್ ಇರ್ತದೆ. ರೇಟ್ನಲ್ಲೂ ಕಾಂಪಿಟೇಷನ್ ಬರ್ತದೆ, ಸರ್ವಿಸ್ನಲ್ಲೂ ಕಾಂಪಿಟೇಷನ್ ಬರ್ತದೆ. ಇವಾಗ ಆಗಿರೋದು ಪ್ರಾಬ್ಲಮ್ ಅದೇ, ನಮಗೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಯಿತು, 70 ವರ್ಷವೋ 72 ವರ್ಷವೋ ಆಯಿತು. ಇನ್ನೂ ಸಹ ಸ್ವಾಮಿ ನೀವೊಬ್ಬರೇ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಲ್ಲ ಅಂತ ಹೇಳೋದು. ಇವಾಗ ಇವರು ನಿತ್ಯಾನಂದ ಅವರು ಹೇಳಿದ್ರು ಈ ಆಸ್ಪತ್ರೆ ಹೀಗಾಯ್ತು ಅಂತ, ನಾಳೆ ಇನ್ನೊಂದು ಪೇಷಂಟನ್ನು ಅವರು ಅದೇ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಬೇರೆ ಆಸ್ಪತ್ರೆ ಇಲ್ಲ. ಆ ಪರಿಸ್ಥಿತಿ ಯಾಕಾಯ್ತು ಅಂತ ಕೇಳ್ತಾ ಇದ್ದೀನಿ ನೋಡಿ. ಇವತ್ತು ಪೇಪರ್ನಲ್ಲಿ 25 ಹೊಸ ಮೆಡಿಕಲ್ ಕಾಲೇಜುಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಈ ವರ್ಷ ಕಾರ್ಯಾರಂಭ ಆಗ್ತಾ ಇದೆ. ಅದರಲ್ಲಿ ಒಂದು 5,000 ಜನ ಮಕ್ಕಳು ಹೊರಗೆ ಬರ್ತಾರೆ. ಅದು ಮತ್ತು ಪುನಃ 2,500 ಸೀಟ್ಗಳನ್ನು ಸೇರಿಸಿದ್ದೇವೆ. ಒಟ್ಟು 7,500 ಮಕ್ಕಳು ಹೊರಗೆ ಬರ್ತಾರೆ. ಯಾವಾಗ ಹೊರಗೆ ಬರುದು? ಇವತ್ತು MBBS ಸ್ಟಾರ್ಟ್ ಆಗಿದೆ, ಇನ್ನು 10 ವರ್ಷ ಕಾಯ್ಬೇಕು ನೀವು. ಇನ್ನು 10 ವರ್ಷ ಕಾಯ್ಬೇಕು ನೀವು 10 ವರ್ಷದ ನಂತರ 7,500 ಹೊಸ ಡಾಕ್ಟ್ರು ಇಡೀ ದೇಶ ಸರ್ವಿಸ್ ಮಾಡ್ಲಿಕ್ಕೆ ಬರುವಂತದ್ದು. ಇಡೀ ದೇಶಕ್ಕೆ ಆ ಪರಿಸ್ಥಿತಿ ಬರೀ ಡಾಕ್ಟರ್ ಮಾತ್ರ ಅಲ್ಲ, ನರ್ಸಿಂಗ್ ಅಲ್ಲೂ ಇದೆ, ಎಕ್ಸ್ರೇ ಟೆಕ್ನಿಷಿಯನ್ ಇದೆ, ರೇಡಿಯೋ ಟೆಕ್ನಿಷಿಯನ್ ಇದೆ, ಲ್ಯಾಬೊರೇಟರಿ ಟೆಕ್ನಿಷಿಯನ್ ಇದೆ. ಪ್ರತಿಯೊಂದರಲ್ಲಿ ಸಹ ನಮ್ಮ ಹೆಲ್ತ್ ಸಿಸ್ಟಮ್ ಅನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದೆ ಸರ್ಕಾರ ಇಷ್ಟು ವರ್ಷಗಳಲ್ಲಿ ಅಂತ ಹೇಳಿದ್ರೆ. ಇವತ್ತು ನಾ ಹೇಳ್ತೇನೆ, ಡಾಕ್ಟ್ರು ಒಂದು 50 ವರ್ಷದ ಮುಂಚೆ ನಮ್ಮ ಹಳ್ಳಿಯಲ್ಲಿ, ನಾನು ಹೇಳ್ತೇನೆ, ನಾನು ಪ್ರತಿ ಸಲ ಬಂದಾಗ ಮೂಡುಬೆಳ್ಳೆ ಬಗ್ಗೆ ಹೇಳ್ತಾ ಇರ್ತೀನಿ. ಯಾಕೆ ಮೂಡುಬೆಳ್ಳೆಯಲ್ಲಿ ಒಂದು ಡೆಲಿವರಿ ಸೆಂಟರ್ ಇದೆ. 50 ವರ್ಷದ ಮುಂಚೆ, ಇವತ್ತಿದೆಯಾ? ಇವತ್ತಿಲ್ಲ. 50 ವರ್ಷದ ಮುಂಚೆ ಅಲ್ಲಿ ಡೆಲಿವರಿ ಸೆಂಟರ್ ಇದ್ದದ್ದು, ಇವತ್ತಲ್ಲಿ ದೊಡ್ಡ ಆಸ್ಪತ್ರೆ ಇರಬೇಕಾಗಿತ್ತು. ಇವತ್ತು ಯಾಕಿಲ್ಲ? ಆಗ ನಾವು ಹಿಂದೆ ಹೋಗಿದ್ದೇವೆ, ಮುಂದೆ ಹೋಗಿದ್ದೇವೆ. ಸೊ ಹಾಗಿರುವಾಗ ನಮಗೆ ಬೇರೆ ಆಪ್ಷನ್ ಇಲ್ಲದಿರುವಾಗ ನೀವು ಅದೇ ಡಾಕ್ಟರ್ ಹತ್ರ ಪುನಃ ಹೋಗ್ತಾ ಇರಬೇಕಾದಾಗ ನಿಮ್ಗೆ ಅಲ್ಲಿ ಯಾವತ್ತು ನಿಮ್ಗೆ ಕಾಂಪಿಟೇಷನ್ ಇರೋದ್ರಿಂದ ಬೇರೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಖಾಸಗಿಯಲ್ಲಿ ರಿಜೆಕ್ಟ್ ಆಗಿ ಬಂದದ್ದನ್ನು ನಾನು ಕೂಡ ಮಾಡಿಸಿಕೊಟ್ಟಿದ್ದೇನೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇಲ್ಲ ಅಂತ ಹೇಳಿಲ್ಲ. ಈಗ ಯಾರು ಗಂಗಾಧರ ಅವಾಗ ಹೇಳಿದ್ರಲ್ಲ ಹಾಗೆ ಮಾಡ್ತಾರೆ, ಈಗ ಇದೆ, ಇಲ್ಲ ಅಂತೇಳಿ ನಾನು ಹೇಳುದಿಲ್ಲ. ಆದರೆ ಕರೆಕ್ಟಾಗಿ ಅಲ್ಲಿ ಹೋದ ಮನುಷ್ಯನಿಗೆ ಅಲ್ಲಿ ಅವರಿಗೆ ಯಾರು ಇಲ್ಲ, ಕೇಳುವರಿಲ್ಲ ಅಂತೇಳಿ ಅವ್ರು ನಿಗ್ಲೆಕ್ಷನ್ ಮಾಡ್ತಾರೆ. ಹೌದು, ಖಂಡಿತ. ಕರೆಕ್ಟಾಗಿ ಹೋಗಿ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಮಾಡುವಂತ ರಿಜೆಕ್ಟ್ ಆದ ಕೇಸನ್ನು ನಾನು ಅದನ್ನು ಸರಿ ಮಾಡಿ ಕೊಟ್ಟಿದ್ದೆ. ಈಗ ನಾನು ಕಾರ್ಯಕ್ರಮವನ್ನು ಮುಗಿಸುವಂತಕ್ಕೆ ಬರ್ತಾ ಇದ್ದೇನೆ. ಇನ್ನೊಮ್ಮೆ ಒಂದು ಸರಿ
ಈಗ ನಾನು ಡಾಕ್ಟರ್ಸ್ ಎಲ್ಲರೂ ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಡಾಕ್ಟರ್ಸ್ ಬಂದದ್ದು ಸಮಾಜದಿಂದಲೇ ಬಂದದ್ದು. ಒಂದು ಸಮಾಜದಲ್ಲಿ ಎಷ್ಟು ಪರ್ಸೆಂಟೇಜ್ ಒಳ್ಳೆಯವರು ಇರ್ತಾರೆ, ಎಷ್ಟು ಪರ್ಸೆಂಟೇಜ್ ಕೆಟ್ಟವರು ಇರ್ತಾರೆ, ಹೆಚ್ಚು ಕಮ್ಮಿ ಅದೇ ಪ್ರಮಾಣದಲ್ಲಿ ಎಲ್ಲ ರಂಗದಲ್ಲೂ ಇರ್ತಾರೆ. ಹಾಗಿರುವಾಗ ಒಂದು ಕೆಲವರು ಮಾಡಿದ ತಪ್ಪು ಅಂತ ಹೇಳಿಕೊಂಡು ಇಡೀ ವೈದ್ಯ ವೃಂದವನ್ನೇ ನೀವು ಟಾರ್ಗೆಟ್ ಮಾಡಿ ಎಲ್ಲರಿಗೆ ಹೊಡೆದು ಬಡಿದ್ರೆ ಇನ್ನು 50 ವರ್ಷ ಆಗುವಾಗ ನಿಮಗೆ ಡಾಕ್ಟರ್ಸೇ ಸಿಗ್ಲಿಕ್ಕಿಲ್ಲ. 100% ಗ್ಯಾರಂಟಿ ಮಾತ್ರ. ಸರಿ ಸರಿ, ಇಷ್ಟೊತ್ತಿಗೆ ಬಂದ 3 ಅತಿಥಿಗಳಿಗೂ ಸದಾ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ವೈದ್ಯರ ಮುಷ್ಕರ ಯಾಕೆ ಮಾಡಿದ್ರು, ಏನೆಲ್ಲ ಬೇಡಿಕೆ ಇಟ್ಟಿದ್ದಾರಂತ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.